ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಸುದ್ದಿಯ ಮೂಲಕ ಸುದ್ದಿಯ ಸಂಪಾದಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರ ಆಶಯದಂತೆ ಸ್ಥಳೀಯ ವಿಚಾರಗಳನ್ನ ಜಗತ್ತಿನ ಉದ್ದಗಲಕ್ಕೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಅಥವಾ ಆಶಯಕ್ಕೆ ಪೂರಕವಾಗಿ ನಡೀತಾ ಇರುವಂತಹ ಮತ್ತೊಂದು ಕಾರ್ಯಕ್ರಮ ಇವತ್ತು ಮೂಡಿ ಬರ್ತಾ ಇದೆ. ಏನು ಅನ್ನುವಂಥದ್ದು ಈಗಾಗಲೇ ಪತ್ರಿಕೆಯಲ್ಲಿ ಜೊತೆಗೆ ಕಾರ್ಯಕ್ರಮವನ್ನ ಗಮನಿಸಿದ ಹಿನ್ನೆಲೆಯಲ್ಲಿ ನಿಮಗೆ ಗೊತ್ತಾಗಿದೆ. ಆಗಸ್ಟ್ 27ರಂದು ಒಂದು ವಿಭಿನ್ನವಾದ ಕಾರ್ಯಕ್ರಮ, ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಪುತ್ತೂರಿನ ಬಂಟರ ಭವನದಲ್ಲಿ ನಡೆಯೋದಕ್ಕಿದೆ ಅನ್ನುವಂಥದ್ದು. ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಂಗಳೂರು, ಹಾಗೇನೆ ಡಾಕ್ಟರ್ PB ರೈ ಪ್ರತಿಷ್ಠಾನ ನೂಜಿ ತರವಾಡು, ಕೆಯೂರು, ಪುತ್ತೂರು ತಾಲೂಕು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ, ಅಂದ್ರೆ 3 ಕಾರ್ಯಕ್ರಮಗಳನ್ನ ಒಟ್ಟುಗೂಡಿಸಿ ಒಂದು ಸುಂದರವಾದ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಆ ಕಾರ್ಯಕ್ರಮಗಳು ಏನು ಅನ್ನುವಂಥದ್ದನ್ನ ನೋಡೋದಿದ್ರೆ ಹಿರಿಯ ವ್ಯಕ್ತಿ ಅಥವಾ ಹಿರಿಯ ಸಾಧಕ ಅಂತ ಹೇಳ್ಬೋದು, ಬಹುಮುಖ ಪ್ರತಿಭೆಯಾಗಿರುವಂತಹ ದಂಬೆಕಾನ ಸದಾಶಿವರೈ ಅವರು ರಚಿಸಿದಂತಹ ಬಂಟ ಮದುವೆ ಅಂದ್ರೆ ಬಂಟ ಗುರಿಕಾರನ ಕೈಪಿಡಿಯ ಬಿಡುಗಡೆ ಸಮಾರಂಭ ನಡೆಯುತ್ತೆ. ಅದೇ ರೀತಿ ಅವರೇ ಕೊಡುಗೆಯಾಗಿ ನೀಡಿದಂತಹ ಅಂದ್ರೆ ದಂಬೆಕಾನ ಸದಾಶಿವರೈ ಅವರೇ ಕೊಡುಗೆಯಾಗಿ ನೀಡಿದಂತಹ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ವಿಜ್ಞಾನ ಪ್ರಯೋಗಾಲಯ ಏನಿದೆ ಅದು ಉದ್ಘಾಟನೆಗೊಳ್ಳೋದಕ್ಕಿದೆ. ಅದೇ ರೀತಿ ಡಾಕ್ಟರ್ PB ರೈ ಪ್ರತಿಷ್ಠಾನದ ವತಿಯಿಂದ ಕೊಡಮಾಡುವಂತಹ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಕೊಡ್ತಾ ಬಂದಿರುವಂತಹ ಅಣಿಲೆ ವೆಂಕಪ್ಪ ರೈ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇದೇ ಒಂದು ಸಂದರ್ಭದಲ್ಲಿ ಎಂ ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನ ಕುಂಬೆಟ್ಟು ಪುತ್ತೂರು ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಡೆಯೋದಕ್ಕಿದೆ. ಹಾಗಿದ್ರೆ ಆ ಕಾರ್ಯಕ್ರಮದ ವಿಶೇಷತೆ ಏನು, ಅದರ ಹಿಂದೆ ನಡೆದಿರುವಂತಹ ವಿಚಾರಗಳು ಅಥವಾ ಹಿಂದೆ ಇರುವಂತದ್ದು ಅಂದ್ರೆ ವಿಜ್ಞಾನ ಪ್ರಯೋಗಾಲಯವನ್ನ ಕೊಡುಗೆ ಕೊಟ್ಟಂತಹ ವಿಚಾರಗಳು ಅಥವಾ ರಚನೆಯಾಗಿರುವಂತಹ ಬಂಟ ಮದುವೆ ಅನ್ನುವಂತಹ ಕೃತಿ ಇರಬಹುದು, ನಡೀತಾ ಇರುವಂತಹ ಕಾರ್ಯಕ್ರಮಗಳಿರ್ಬೋದು, ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡೋದಿಕ್ಕೆ ಇಬ್ಬರು ಹಿರಿಯ ವ್ಯಕ್ತಿಗಳು, ಸಾಧಕರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಮೊದಲನೆಯದಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತವರು ದಂಬೆಕಾನ ಸದಾಶಿವ ರೈ ಅವರು, ಅದೇ ರೀತಿ ಕಾವು ಹೇಮನಾಥ ಶೆಟ್ಟಿ ಅವರು. ಬಹುಶಃ ನಾನು ಇವರಿಬ್ಬರನ್ನು ಕೂಡ ಪುತ್ತೂರಿಗೆ ಪರಿಚಯ ಮಾಡಿಕೊಡ್ಬೇಕಾದಂತಹ ಅಗತ್ಯ ಇಲ್ಲ, ಬಹಳಷ್ಟು ಅನುಭವವನ್ನ ಹೊಂದಿರುವವರು. ಒಂದು ಮಾತು ಹೇಳಬೇಕಂತ ಹೇಳಿದ್ರೆ ಅವರ ಅನುಭವದಷ್ಟು ವಯಸ್ಸು ನಮಗೆ ಕೂಡ ಆಗಿಲ್ಲ. ಆದ್ರೂ ಕೂಡ ಒಂದು ಅತಿಥಿಗಳನ್ನ ಪರಿಚಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗತ್ತೆ. ಆ ನೆಲೆಯಲ್ಲಿ ಇಬ್ಬರು ಹಿರಿಯರನ್ನ ಒಂದು ಪರಿಚಯ ಮಾಡುವಂತ ಒಂದು ಕಿರು ಪ್ರಯತ್ನವನ್ನ ಮಾಡ್ತೇನೆ. ದಂಬೆಕಾನ ಸದಾಶಿವರೈ ಅವರು ಈಗಾಗಲೇ ಅನೇಕ ಜವಾಬ್ದಾರಿಗಳನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ನಿರ್ವಹಿಸಿದಂಥವರು, ಅದರಲ್ಲಿ ನಿರಂತರವಾಗಿ ಮುನ್ನುಗ್ತಾ ಹೋಗ್ತಾ ಇರುವಂತವರು. ಒಂದು ಹಂತದಲ್ಲಿ ಯೌವನ ಅವಸ್ಥೆಯಲ್ಲಿ ಕಂಪನಿಯೊಂದರ ಮಾರುಕಟ್ಟೆ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸಿ ಬಳಿಕ ಸ್ವಂತ ಒಂದು ಉದ್ಯಮ ಆರಂಭ ಮಾಡಬೇಕು ಅನ್ನುವಂತ ನೆಲೆಯಲ್ಲಿ ಅದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟು ಒಂದು ಹಂತದಲ್ಲಿ ಬದುಕನ್ನೇ ಕೊನೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು. ಮತ್ತೆ ದೃಢ ಛಲದಿಂದ, ದೃಢ ನಿಶ್ಚಯದಿಂದ ಎದ್ದು ನಿಂತು ಬದುಕಿನ ಹಲವು ಸವಾಲುಗಳನ್ನ ಎದುರಿಸಿ ಸಾಧನೆಯನ್ನ ಮಾಡಿದಂತವರು. ಒಂದು ಹಂತದಲ್ಲಿ ಇನ್ನು ಪುತ್ತೂರಿಗೆ ಬರೋದೇ ಇಲ್ಲ, ವಾಪಸ್ ಬರೋದಿಲ್ಲ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಗೆ ಹೋದವರು ಮತ್ತೆ ಪುತ್ತೂರಿಗೆ ಬಂದು ನೂಜಿ ತರವಾಡಿನ ಸಾರಥ್ಯವನ್ನು ವಹಿಸಿಕೊಂಡು ಬದುಕು ಅಂದ್ರೆ ಹೀಗೆ ಅಥವಾ ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನುವಂತ ಒಂದು ಮಾದರಿಯಾಗಿ ಬೆಳೆದು ನಿಂತವರು, ಜೊತೆಗೆ ಇದ್ದವರನ್ನ ಬೆಳೆಸಿದಂಥವರು. ಸೊ ಅನೇಕ ಹುದ್ದೆಗಳನ್ನ ನಿಭಾಯಿಸಿದಂಥವರು. ಮೂಡಿಗೆರೆ ತಾಲೂಕು ಬಿಜೆಪಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೊದಲು ರಾಜಕೀಯ ಜೀವನವನ್ನು ಆರಂಭಿಸಿದ್ರು. ಆ ಬಳಿಕ ಮೂಡಿಗೆರೆ ಚೇಂಬರ್ ಆಫ್ ಕಾಮರ್ಸ್ ಅನ್ನ ಸ್ಥಾಪನೆ ಮಾಡಿದ್ರು, ಸ್ಥಾಪಕ ಕಾರ್ಯದರ್ಶಿ ಆದ್ರು. ಆ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರಿನ ಜನಜಾಗೃತಿ ವೇದಿಕೆ ಏನಿದೆ, ಅದೆಷ್ಟೋ ಮಂದಿಯನ್ನ ಮದ್ಯಪಾನ ಎನ್ನುವಂತಹ ಒಂದು ದುಶ್ಚಟದಿಂದ ಹೊರಗೆ ತರುವಂತಹ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರುವಂತಹ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿದ್ರು. ಜೊತೆಗೆ PB ರೈ ಪ್ರತಿಷ್ಠಾನವನ್ನ ಕೂಡ ಸ್ಥಾಪನೆ ಮಾಡಿದ್ರು. ಡಾಕ್ಟರ್ PB ರೈ ಪ್ರತಿಷ್ಠಾನವನ್ನ ಸ್ಥಾಪಿಸಿ ಆ ಮೂಲಕ ಓರ್ವ ಸಾಧಕರಿಗೆ ಪ್ರತಿ ವರ್ಷವೂ ಕೂಡ ಪ್ರಶಸ್ತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ
ಸದಾಶಿವ ರೈಗಳೇ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಅದೇ ರೀತಿ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಕೆಯೂರನ್ನ ಸ್ಥಾಪನೆ ಮಾಡಿ ಅದರ ಸ್ಥಾಪಕಾಧ್ಯಕ್ಷರು, ಜೊತೆಗೆ ಕಾಸರಗೋಡು ಕನ್ನಡಿಗರ ಸಂಘ ಪುತ್ತೂರಿನ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಕೂಡ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಶ್ರೀಶಂಕರ ಪ್ರತಿಷ್ಠಾನ ಪುತ್ತೂರು ತಾಲೂಕಿನ ಮಾಜಿ ಅಧ್ಯಕ್ಷರಾಗಿ, ಕೆಯೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. 2006ರ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಆ ಒಂದು ಜೀರ್ಣೋದ್ಧಾರದ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡವರು. ಹಾಲು ಉತ್ಪಾದಕರ ಒಕ್ಕೂಟ ಪುತ್ತೂರಿನ ಮಾಜಿ ವಲಯಾಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಕೆಯೂರಿನ ಮಾಜಿ ಅಧ್ಯಕ್ಷರು, ಅದೇ ರೀತಿ ಬಂಟರ ಸಂಘ ಪುತ್ತೂರಿನ ಮಾಜಿ ಸಹ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ರಾಯಲ್ ಟ್ರಸ್ಟ್ ಪುತ್ತೂರಿನ ಅಧ್ಯಕ್ಷರಾಗಿ, ಜೊತೆಗೆ ರಾಯಲ್ ಸೌಹಾರ್ದ ಸಹಕಾರಿ ನಿಯಮಿತ ಪುತ್ತೂರಿನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಇವರ ಒಂದು ವ್ಯಕ್ತಿತ್ವವನ್ನ ಅಥವಾ ಅವರ ಒಂದು ಪರಿಚಯವನ್ನ ಮಾಡೋದಕ್ಕೆ ನಾವು ಸಣ್ಣವರಾಗ್ತೇವೆ, ಅಥವಾ ಅದನ್ನ ಈ ಒಂದು ಸಣ್ಣ ಅವಧಿಯಲ್ಲಿ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಕೂಡ ಇಲ್ಲ. ಸೊ ಆ ನೆಲೆಯಲ್ಲಿ ದಮ್ಮೆಕಾನ ಸದಾಶಿವ ರೈಗಳ ಒಂದು ಸಚಿತ್ರವಾದ ಸಮಗ್ರವಾದ ಜೀವನ, ಒಂದು ಬದುಕಿನ ಒಂದು ಪುಟಗಳನ್ನ ತಿರುವಿ ಹಾಕುವ ನೆಲೆಯಲ್ಲಿ ಒಂದು ಸಾಕ್ಷ್ಯ ಚಿತ್ರ ಶೀಘ್ರದಲ್ಲೇ ಸುದ್ದಿಯ ಮೂಲಕ ಮೂಡಿ ಬರೋದಿಕ್ಕಿದೆ, ಅದು ಕೂಡ ಅನಾವರಣಗೊಳ್ಳೋದಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ದಂಬೆಕಾನ ಸದಾಶಿವ ರೈಗಳನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾವು ಹೇಮನಾಥ ಶೆಟ್ಟಿ ಅವರನ್ನು ಕೂಡ ಪುತ್ತೂರಿಗೆ ಅಥವಾ ಈ ಭಾಗಕ್ಕೆ ನಾವು ಪರಿಚಯ ಮಾಡಿಕೊಡ್ಬೇಕಾದಂತಹ ಅಗತ್ಯ ಇಲ್ಲ. ಕೆಪಿಸಿಸಿ ಸಂಯೋಜಕರಾಗಿ ಈಗಾಗಲೇ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಪುತ್ತೂರಿನ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾವು ಲಯನ್ಸ್ ಕ್ಲಬ್ನ ಪ್ರಾಂತೀಯ ಅಧ್ಯಕ್ಷರಾಗಿ ಅಥವಾ ಒಂದು ಲಯನ್ಸ್ ಕ್ಲಬ್ನ ಸ್ಥಾಪನೆಯಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸಿ ಸ್ಥಾಪಕಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದು ಈಗ ಜಿಲ್ಲಾ ಕೋಆರ್ಡಿನೇಟರ್ ಆಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಮಾಜಮುಖಿ ಚಟುವಟಿಕೆಯ ಒಂದು ಭಾಗ ಎನ್ನುವ ಹಾಗೆ ಕಾವು ಶಾಲೆಯನ್ನ ದತ್ತು ತೆಗೆದುಕೊಂಡು ಆ ಶಾಲೆಯನ್ನ ಪೋಷಿಸಿ ಬೆಳೆಸುವಂತಹ ಕೆಲಸಗಳಾಗ್ತಾ ಇದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ತೊಡಗಿಸಿಕೊಂಡಿದ್ದಾರೆ. ಕಳೆದ ವರ್ಷ ನಡೆದಂತಹ ಅಲಡ್ಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಮುಂಚೂಣಿಯಲ್ಲಿ ನಿಂತು ಅದರ ನೇತೃತ್ವವನ್ನು ವಹಿಸಿಕೊಂಡು ಆ ಒಂದು ಬ್ರಹ್ಮಕಲಶೋತ್ಸವವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ಮುಖ್ಯಸ್ಥರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೇಳೋದಿದ್ರೆ ಇವರ ಬಗ್ಗೆ ಕೂಡ ಬಹಳಷ್ಟಿದೆ. ಸೊ ಈಗ ಕಾರ್ಯಕ್ರಮಕ್ಕೆ ಇಬ್ಬರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನಷ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಬೇಕು, ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮಗಳು. ಸೊ ಆ ನೆಲೆಯಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ ಅಂತ ಹೇಳ್ತಾ, ಮೊದಲನೆಯದಾಗಿ ಸದಾಶಿವ ರೈ ಸರ್ ತಮ್ಮನ್ನ ಕೇಳುವಂಥದ್ದು ಅಂದ್ರೆ ರಾಮಕೃಷ್ಣ ಪ್ರೌಢಶಾಲೆಗೆ ತಮ್ಮ ಮೂಲಕ ಒಂದು ವಿಜ್ಞಾನ ಪ್ರಯೋಗಾಲಯ ಸಿಗ್ತಾ ಇದೆ. ಅಂದ್ರೆ ನಾವು ಗಮನಿಸಿದ ಹಾಗೆ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಬಹಳಷ್ಟು ಸಾಧನೆಯನ್ನ ಈಗಾಗಲೇ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪುತ್ತೂರಿಗೆ ಒಂದು ಕೀರ್ತಿ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಸಾಧನೆಗೆ ಒಂದು ಇನ್ನಷ್ಟು ಪ್ರೇರಣೆ ಎನ್ನುವ ಹಾಗೆ ಅಥವಾ ಇನ್ನಷ್ಟು ಒಂದು ಉತ್ತೇಜನವನ್ನ ಕೊಡಬೇಕು ಎನ್ನುವ ಹಾಗೆ ಅಥವಾ ಉತ್ತೇಜನ ಮುಂದೆ ಸಿಗಲಿದೆ ಎನ್ನುವ ಹಾಗೆ ತಮ್ಮ ಮೂಲಕ ಇರುವಂತಹ ಒಂದು ವಿಜ್ಞಾನ ಪ್ರಯೋಗಾಲಯ ಇನ್ನಷ್ಟು ಅಭಿವೃದ್ಧಿಗೊಳ್ತಾ ಇದೆ, ಇನ್ನಷ್ಟು ಪರಿಕರಗಳು ಬಂದು ಸೇರಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ ನಿಮಗೆ ಅಂತ? ಮೊದಲನೇದಾಗಿ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು. ನೀವು ಕೇಳಿದ ಹಾಗೆ ರಾಮಕೃಷ್ಣ ಪ್ರೌಢಶಾಲೆ ಇವತ್ತು ದೇಶದಲ್ಲಿ ಒಂದು ಉತ್ತಮ ಶಾಲೆಯಾಗಿ ಬೆಳೆಯುತ್ತಾ ಇರುವಂತದ್ದನ್ನ ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಸನ್ಮಾನ್ಯ ಹೇಮನಾಥ್ ಶೆಟ್ಟರು ಅದರ ಸಂಚಾಲಕರು ಆದ ಮೇಲೆ ಎಷ್ಟೋ ಬಾರಿ ನನ್ನನ್ನು ಶಾಲೆಗೆ ಕಾರ್ಯಕ್ರಮಕ್ಕೆ ಕರೆದಿದ್ರು. ಆದ್ರೆ ಯಾವುದೊಂದು ಬೇಡಿಕೆಯನ್ನ ಅಥವಾ ಇಂಥದ್ದೊಂದು ಬೇಕು ನಮಗೆ ಅಂತ ಅವರು ಕೇಳುವಂತ ಪ್ರಶ್ನೆ ಉದ್ಭವಿಸಿಲ್ಲ, ಕೇಳಲೂ ಇಲ್ಲ. ಆದ್ರೆ ನಾನು ಯಾವುದೇ ಜವಾಬ್ದಾರಿಯನ್ನ ಹೇಮನಾಥ್ ಶೆಟ್ಟರಿಗೆ ಹೇಳಿದ್ರು ಕೂಡ ಅವರು ಅದನ್ನ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ರು.
ಅವರ ಸೇವೆಗೆ ಹೇಗೆ ನಾವು ಗುರುತಿಸುವುದು, ಏನು ಅವರಿಗೆ ಉಪಕಾರ ಸ್ಮರಣೆಯನ್ನ ಕೊಡುವುದು ಅಂತ ಹೇಳುವಂತ ಚಿಂತನೆಯಲ್ಲಿ ನಾನು ಇದ್ದಾಗ ಅವರ ಸಂಚಾಲಕತ್ವದ ಈ ಶಾಲೆಗೆ ಒಂದು ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನ ಅವರು ಎಷ್ಟು ಪೋಷಿಸ್ತಾ ಇದ್ದಾರ, ಎಷ್ಟು ಬೆಳೆಸ್ತಾ ಇದ್ದಾರ, ಅದಕ್ಕೆ ಪೂರಕವಾಗಿ ನಮ್ಮಿಂದ ಏನಾದ್ರೂ ಸಹಾಯ ಹಸ್ತ ಮಾಡೋಣ ಅನ್ನುವಂತಹ ಚಿಂತನೆಯಲ್ಲಿ ನಾವು ಮನೆಯಲ್ಲಿ ಮಕ್ಕಳೊಂದಿಗೆ ಚರ್ಚಿಸಿದಾಗ ನಮ್ಮ ಮನೆಯಲ್ಲಿ ಪ್ರತಿ ಮಕ್ಕಳ ಜೊತೆ ಯಾಕೆ ಒಂದು ಪ್ರಯೋಗಾಲಯವನ್ನ ನೀಡಬಾರದು ಅಂತ ಹೇಳುವಂತ ಪ್ರಶ್ನೆ ಬಂತು. ಆ ನೆಲೆಯಲ್ಲಿ ನನ್ನೊಬ್ರು ಮಿತ್ರರು ಕೊಡಗಿನಲ್ಲಿ ಉಪಾಧ್ಯಾಯರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇದನ್ನು ಮಾಡುವ ಅಂತ ಹೇಳಿ ಅವರು MSc B.Ed ಆದಂತ ವ್ಯಕ್ತಿ ಒಬ್ಬ ಇಬ್ರಾಹಿಂ ಮಾಸ್ಟರ್ ಅಂತೇಳಿ ಒಳ್ಳೆಯ ಸೈನ್ಸ್ ಮಾಸ್ಟರ್ ಆಗಿದ್ದಾರೆ. ಅವರು ಅವರ ಮುಖೇನ ಇದನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು ಈಗಾಗಲೇ ಅಲ್ಲಿ ಬಹಳ ಒಳ್ಳೆಯ ಒಂದು ಮಾದರಿ ಪ್ರಯೋಗಾಲಯವನ್ನ ಸ್ಥಾಪಿಸಿದ್ದಾರೆ ಆ ಶಾಲೆಯಲ್ಲಿ. ಅವರು ಸರ್ಕಾರಿ ಉಪಾಧ್ಯಾಯರಾಗಿದ್ದಾರೆ. ಅದನ್ನ ನೋಡಿಕೊಂಡು ನಾವು ಅಂಥದ್ದು ಇಲ್ಲಿ ಯಾಕೆ ಮಾಡಬಾರದು ಅಂತ ಅವ್ರಿಗೆ ಕೇಳಿದಾಗ, ನೀವು ಮಾಡುವುದಿದ್ರು ನನ್ನ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ, ನಾವು ಅದನ್ನು ಮಾಡೋಣ ಅಂತ ಹೇಳಿದ್ರು. ಆ ನೆಲೆಯಲ್ಲಿ ನಾನು ಹೇಮನಾಥ್ ಶೆಟ್ಟರಲ್ಲಿ ಅದರ ಪ್ರಸ್ತಾಪವನ್ನ ಆಗಿದೆ. ಅವರು ತುಂಬ ಹೃದಯದಿಂದ ಸ್ವಾಗತಿಸಿ ಅವರನ್ನ ಪೂರಕವಾಗಿ ಕರ್ಕೊಂಡು ಬಂದು ಆ ಎಲ್ಲ ಕೆಲಸ ಕಾರ್ಯಗಳನ್ನ ಅವರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ನಾವು ಬರೀ ಏನಂದ್ರೆ ಡೊನೇಷನ್ ಒಂದು ಮಾಡ್ತಾ ಇದ್ದೇವೆ ಹೊರತು ಎಲ್ಲ ಕೆಲಸಗಳನ್ನ ಹೇಮನಾಥ್ ಶೆಟ್ಟರ ನೇತೃತ್ವದಲ್ಲಿ ಆ ಮಾಸ್ಟರ್ ಇವತ್ತು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಎಲ್ರಿಗೂ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಓಕೆ, ಸೊ ಈ ಮೂಲಕ ತಾವು ಅಂದ್ರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನ ಕೊಡುವ ನೆಲೆಯಲ್ಲಿ ತಮ್ಮ ಕೊಡುಗೆಯನ್ನ ಕೊಡ್ತಾ ಇದ್ದೀರಿ. ತಮ್ಮ ಮೂಲಕ ಹೌದು ಒಂದು ಒಳ್ಳೆಯ ಉಪಯೋಗವನ್ನ ಪಡೀಲಿ ಅನ್ನುವ ದೃಷ್ಟಿಯಿಂದ. ಯಾಕಂದ್ರೆ ಇವತ್ತು ದೇಶದಲ್ಲಿ ನಮ್ಮ ನರೇಂದ್ರ ಮೋದಿಯವರಂತಹ ಒಬ್ಬ ಪ್ರಧಾನಮಂತ್ರಿಯಿಂದ ಇಂತಹ ಉತ್ತೇಜನಗಳು ಹಲವಾರು ಕಡೆಯಿಂದ ಕಾಣ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇದು ಒಂದು ಉಪಕಾರ ಆದ್ರೆ ದೇಶಕ್ಕೆ ಏನಾದ್ರೂ ಒಂದು ಈ ಪ್ರಯೋಗಾಲಯದಿಂದ ಪ್ರಯೋಜನ ಆಗಬಹುದು ಅಂತ ಹೇಳುವಂತ ನೆಲೆಗಟ್ಟಲ್ಲಿ ಹೇಮನಾಥ್ ಶೆಟ್ಟರಲ್ಲಿ ನಾವು ಪ್ರಸ್ತಾವ ಮಾಡಿದ್ದು. ಅದು ಇವತ್ತು ಪ್ರಯೋಜನಕ್ಕೆ ಖಂಡಿತ ಬರುತ್ತೆ ಅಂತ ಹೇಳುವಂತ ಒಂದು ವಿಶ್ವಾಸ ಭರವಸೆ ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಹೇಮನಾಥ್ ಶೆಟ್ಟಿ ಸರ್ ತಮ್ಮನ್ನ ಕೇಳೋದಿದ್ರೆ, ಈಗಾಗಲೇ ರಾಮಕೃಷ್ಣ ಪ್ರೌಢಶಾಲೆ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಇದೆ ಅಥವಾ ಮುನ್ನುಗ್ತಾ ಇದೆ. ವಿದ್ಯಾರ್ಥಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಸೊ ನಿಮಗೆ ಏನನ್ನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಶಾಲೆ ಮತ್ತಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ? ಪ್ರಥಮತವಾಗಿ ನಮ್ಮ ಶಾಲೆಯ ಬಗ್ಗೆ ಈಗಾಗಲೇ ಪ್ರಸ್ತಾಪ ಆದಂತೆ ನಮ್ಮ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಾನು 9 ವರ್ಷಗಳಿಂದ ಶಾಲೆಯ ಸಂಚಾಲಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಆ ಮೊದಲು ಒಂದು ಶಿಸ್ತುಬದ್ಧ ಶಾಲೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮೂರಿನಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಪ್ರಥಮವಾಗಿ ಸಂತೋಷ ಪಡಬೇಕಾಗಿದೆ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಬಹಳ ಪ್ರಾಮುಖ್ಯವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟು ಬಹಳಷ್ಟು ಸಾಧನೆಗಳನ್ನು ಮಾಡಿದಂತ ಒಂದು ವಿದ್ಯಾಸಂಸ್ಥೆ. ಕೇವಲ 8ರಿಂದ 10ನೇ ತರಗತಿಯ ಪ್ರೌಢ ವಿದ್ಯಾಭ್ಯಾಸವನ್ನು ಮಾಡುವಂತ ನಮ್ಮ ಸಂಸ್ಥೆ ಇವತ್ತು ಈ ರಾಜ್ಯದಲ್ಲೇ ಮತ್ತು ಬೇಕಿದ್ರೆ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರ ಮಟ್ಟದ ಒಂದು ವಿಜ್ಞಾನ ವಿಚಾರಕ್ಕೆ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಬಹುಮಾನವನ್ನು ಗಳಿಸುವುದರ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತಹ ವಿದ್ಯಾಸಂಸ್ಥೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ. ಈ ನಿಟ್ಟಿನಲ್ಲಿ ಅಲ್ಲಿ ನಮಗೆಲ್ಲ ಆ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಅದರ ಜೊತೆಯಾಗಿ ಈಗಾಗಲೇ ನಮ್ಮ ಸಂಸ್ಥೆಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂದ್ರೆ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಅಡಿಯಲ್ಲಿ 2018ನೇ ಇಸವಿಯಲ್ಲಿ ನಮ್ಮ ಸಂಸ್ಥೆಗೆ ಈಗಾಗಲೇ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಬಂದಿದೆ. ಅದರಲ್ಲೂ ಬಹಳಷ್ಟು ಸಾಧನೆಗಳು ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಲ್ಪಡುವಂತಹದ್ದು. ಅದರ ಜೊತೆಯಾಗಿ ಈಗಾಗಲೇ ಪ್ರಸ್ತಾಪವಾಗಿರುವಂತ ಈಗ ಉದ್ಘಾಟನೆಗೊಳ್ಳಲಿರುವಂತ ವಿಶಿಷ್ಟವಾದ ವಿನೂತನವಾದ ಒಂದು ವಿಜ್ಞಾನ ಪ್ರಯೋಗಾಲಯ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ. ಇದರ ಕೊಡುಗೆಯನ್ನು ಈಗಾಗಲೇ ಹಿರಿಯರಾದ ದಂಬೆಕಾನ ಸದಾಶಿವರಯ್ಯವರು ಉಲ್ಲೇಖ ಮಾಡಿದ ಹಾಗೆ ನಮ್ಮ ಸಂಸ್ಥೆಗೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದಾಗ ನಮ್ಮ ಸಂಸ್ಥೆಯ ಒಟ್ಟು ಅಭಿವೃದ್ಧಿಯನ್ನು ಕಂಡು ಇವತ್ತು ನಮ್ಮ ಸಂಸ್ಥೆಯ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ಇಂಥ ಒಂದು ವಿಜ್ಞಾನ ವಿಚಾರಕ್ಕೆ ಇನ್ನಷ್ಟು ಹೆಚ್ಚು ಒತ್ತು ಕೊಡಬೇಕು, ಮಕ್ಕಳಿಗೆ ಇದರಿಂದ ಬಹಳಷ್ಟು ಅನುಕೂಲಗಳಾಗಬೇಕು, ಈ ಸಂಸ್ಥೆ ಬೆಳಿಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ
ಒಂದು ವಿಜ್ಞಾನ ಪ್ರಯೋಗಾಲಯ ಅದಕ್ಕೆ ಏನಾಗಬೇಕು, ಏನೆಲ್ಲ ಆಗ್ಬೇಕಾದಂತ ಕೆಲಸ ಕಾರ್ಯಗಳನ್ನು ವಿಜ್ಞಾನ ಶಿಕ್ಷಕ ಇಬ್ರಾಹಿಂ ಮಾಸ್ಟರ್ ಎನ್ನುವರ ಮೂಲಕ ಇವತ್ತು ಅತ್ಯಂತ ಒಳ್ಳೆಯ ಮಟ್ಟದ ಒಂದು ವಿಜ್ಞಾನ ಪ್ರಯೋಗಾಲಯ ನಮ್ಮ ಶಾಲೆಗೆ ಅವರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಅತ್ಯಂತ ಸಂತೋಷದ ವಿಚಾರ. ಅದನ್ನು ನಾವು ಸ್ವೀಕಾರ ಮಾಡುವುದಲ್ಲದೆ ಅದನ್ನು ಅತ್ಯಂತ ಸಂಭ್ರಮದಿಂದ ಅದನ್ನು ಉದ್ಘಾಟಿಸುವುದರ ಮೂಲಕ ಈ ಸಮಾಜಕ್ಕೆ ಅವರು ಕೊಡುಗೆಯಾಗಿ ನೀಡಿದಂತ ಒಂದು ಕೆಲಸಕ್ಕೆ ನಾವು ಖಂಡಿತವಾಗಿ ಅವರಿಗೆ ಧನ್ಯರು. ಈ ನಿಟ್ಟಿನಲ್ಲಿ ಮುಂದಕ್ಕೆ ಇನ್ನಷ್ಟು ಹೋಗುವುದಿದ್ರೆ ನಂಬೆಕಾನ ಸದಾಶಿವರಯ್ಯವರ ಬಗ್ಗೆ ನಾನು ಈ ಶೈಕ್ಷಣಿಕವಾಗಿ ಶಿಕ್ಷಣ ಪ್ರೇಮ ಅವರಲ್ಲಿ ಯಾವ ಮಟ್ಟದಲ್ಲಿ ಇದೆ ಎನ್ನುವಂಥದ್ದನ್ನು ಈ ಸಂಸ್ಥೆಗೆ ನೀಡಿದಂತ ಒಂದು ಕೊಡುಗೆಯಲ್ಲಿ ನಾವು ಉಲ್ಲೇಖ ಮಾಡುವಂತಹದ್ದು ಮತ್ತು ಇವತ್ತು ನಮ್ಮ ಒಂದು ಸಂಬಂಧದ ಬಗ್ಗೆ ಸಹ ನಾನು ಖಂಡಿತ ಆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಯಾಕಂತ ಹೇಳಿದ್ರೆ ನಂಬೆಕಾನ ಸದಾಶಿವರೈಗಳು ಈ ಹಿಂದೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಒಂದು ಹುದ್ದೆಯನ್ನ ನಿಭಾಯಿಸಿದಂತವರು, ಜಿಲ್ಲಾಧ್ಯಕ್ಷರಾಗಿದ್ದಂತವರು ಅಥವಾ ಬಿಜೆಪಿಯಲ್ಲೇ ಗುರುತಿಸಿಕೊಂಡಿರುವಂತವರು. ಅವರ ಕಿರಿಯ ಪುತ್ರ ಅಕ್ಷಯ್ ರೈ ಅವರು ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಓರ್ವ ಕಾರ್ಯಕರ್ತ. ತಾವು ಕಾಂಗ್ರೆಸ್ ನಲ್ಲಿದ್ದೀರಿ, ಕಾಂಗ್ರೆಸ್ನ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀರಿ. ಇಬ್ಬರ ಪಕ್ಷ ಕೂಡ ಬೇರೆ, ಆದ್ರೆ ಇಲ್ಲಿ ಇಬ್ಬರು ಕೂಡ ಒಂದಾಗಿ ಆ ಒಂದು ಶಾಲೆಗೆ ಕೊಡುಗೆ ನೀಡುವಂತಹ ನಿಟ್ಟಿನಲ್ಲಿ ನಂಬೆಕಾನ ಸದಾಶಿವರೈಗಳು ಮುಂದೆ ಬಂದಿದ್ದಾರೆ. ತಾವು ಜೊತೆಯಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಬಹಳಷ್ಟು ಪ್ರಮುಖವಾದ ವಿಚಾರ. ಈಗಾಗಲೇ ನಂಬೆಕಾನ ಸದಾಶಿವರಯ್ಯವರು ಹೇಮರಾಜ್ ಶೆಟ್ಟಿಯ ಬಗ್ಗೆ ಯಾಕೆ ಈ ಅಭಿಮಾನವನ್ನು ಹೊಂದಿದ್ದಾರೆ ಅಂದ್ರೆ, ರಾಜಕೀಯವಾಗಿ ನಾವು ಚಿಂತನೆ ಮಾಡುವುದಿದ್ರೆ ಅವರೊಂದು ಪಕ್ಷ, ನಾನೊಂದು ಪಕ್ಷ. ಹೌದು ಹೌದು. ಈ ವಿಚಾರಧಾರೆಗಳು ಒಂದಾಗಿ ನಡೀಲಿಕ್ಕೆ ಸಾಧ್ಯವೇ ಅಂತ ಹೇಳುವ ಪ್ರಶ್ನೆಗಳು ಮೂಡಿದಾಗ ಇವತ್ತು ಕೇವಲ ಒಂದು ರಾಮಕೃಷ್ಣ ಪ್ರೌಢಶಾಲೆಯ ವಿಚಾರ ಅಲ್ಲ, ಅವರದ್ದೇ ಆದ ಒಂದು ರಾಯಲ್ ಸೌಹಾರ್ದ ಸಂಸ್ಥೆ ಪುತ್ತೂರಿನಲ್ಲಿ ಬಹಳಷ್ಟು ದೊಡ್ಡ ಒಂದು ಆಲೋಚನೆ ಚಿಂತನೆಯಲ್ಲಿ ಅವರು ಪ್ರಾರಂಭಿಸಿದ್ರು. ಇವತ್ತು ಅದು ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳುವ ಚಿಂತನೆ ಅವರು ಮಾಡಿದ್ರೆ ಬೇರೆ ಬೇರೆ ಕಾರಣಗಳಿಂದ ಆ ರಾಜ್ಯ ಮಟ್ಟಕ್ಕೆ ಬೆಳೆಯಲು ಅಸಾಧ್ಯವಾದಾಗ ಇವತ್ತು ಪುತ್ತೂರಿನಲ್ಲಿ ಆ ಸಂಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳುವ ತಮ್ಮೆಲ್ಲ ಪ್ರಯತ್ನಗಳನ್ನು ಕೈ ಜೋಡಿಸಿಕೊಂಡು ಒಂದು ಸಂದರ್ಭದಲ್ಲಿ ನಾನು ಸಮೇತ ಈ ಒಂದು ಸಹಕಾರಿ ಸಂಘದಲ್ಲಿ ಕೈ ಜೋಡಿಸುವಂತೆ ನನಗೊಂದು ಅವಕಾಶಗಳು ದೊರೆತಾಗ ಈ ಸಂಸ್ಥೆಯನ್ನು ಎತ್ತಿ ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನ ಒಂದು ಪ್ರಯತ್ನಗಳಾಯಿತು. ಅಲ್ಲಿ ಬಹಳಷ್ಟು ನಮ್ಮ ಸಂಬಂಧಗಳು ಬಹಳ ಗಟ್ಟಿಯಾಗಿ ಬೆಳೀಲಿಕ್ಕೆ ಬಹಳ ಪ್ರಮುಖ ಕಾರಣಗಳಾದವು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ನಂಬೆಕಾನ ಸದಾಶಿವರೈಗಳು ನಾವು ತಿಳ್ಕೊಂಡಾಗೆ ಇವತ್ತು ಅವರ ವ್ಯಕ್ತಿ ಪರಿಚಯವನ್ನು ಮಾಡುವಾಗ ಅವರ ಹಿರಿಯರು ಬಹಳಷ್ಟು ಅನುಭವಿಗಳು, ಬಹಳಷ್ಟು ಜೀವನದಲ್ಲಿ ಅನೇಕ ಎಡರು ತೊಡರುಗಳನ್ನು ಕಂಡು ಒಂದೊಂದು ಸಂದರ್ಭದಲ್ಲಿ ಜೀವಮಾನವೇ ಬೇಡ ಅಂತ ಹೇಳುವ ತೀರ್ಮಾನಗಳನ್ನು ಮಾಡಿದ ನಂತರ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಸಮಾಜದಲ್ಲಿ ಏನಾದ್ರೂ ಒಂದು ದಿನ ಸಾಧಿಸಿ ಏನು ಅಂತ ಹೇಳುವ ಪ್ರಯತ್ನವನ್ನು ಪಟ್ಟಂತವರು. ಆ ನಿಟ್ಟಿನೊಂದಿಗೆ ನಾನು ಅವರಲ್ಲಿ ಕಂಡಂತ ಒಂದು ವಿಶಿಷ್ಟವಾದ ಗುಣ, ಅವರು ಒಬ್ಬ ವ್ಯಕ್ತಿಯನ್ನು ರಾಜಕೀಯವಾಗಿ ಗುರುತಿಸಲು ಅವರು ಇಚ್ಛೆ ಪಡಲಿಲ್ಲ, ಧರ್ಮದ ಆಧಾರದಲ್ಲಿ ಅವರು ಗುರುತಿಸಲಿಕ್ಕೆ ಇಚ್ಛೆ ಪಡಲಿಲ್ಲ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಧರ್ಮದ ಆಧಾರದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ಅವರು ಮಾಡಿದ್ರೆ, ಇನ್ನೊಂದು ಧರ್ಮದ ಬಗ್ಗೆ ಬೇಡದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡದ್ದು. ಅದೇ ರೀತಿ ನಾನು ಈ ಸೌಹಾರ್ದ ಸಹಕಾರಿ ಸಂಘದ ಜೊತೆಯಾಗಿ ನಾವು ಕೆಲಸ ಮಾಡುವಂತದ್ದು, ನನಗೆ ಒಂದು ರೀತಿಯ ಜವಾಬ್ದಾರಿಯನ್ನು ಕೊಡುವಂತದ್ದು, ಅಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡುವಂತದ್ದು. ಆಗ ನಾನು ಅವರಲ್ಲಿ ಅನೇಕ ವಿಶೇಷ ಗುಣಗಳನ್ನು ಗಮನಿಸಿದ್ದೆ. ಅದೇ ರೀತಿ ಅದಕ್ಕಿಂತ ಹೆಚ್ಚು ಕೆಲವೊಂದು ವಿಚಾರ ಗುಣಗಳನ್ನು ನಮ್ಮಲ್ಲೂ ಅವರು ಗಮನಿಸಿರಬಹುದು ಅಂತ ಹೇಳುವಾಗ ಅನೇಕ ಸಂದರ್ಭಗಳಲ್ಲಿ ಅವರು ಉಲ್ಲೇಖ ಮಾಡಿದ್ರು. ನಾವು ವ್ಯಕ್ತಿಯ ಒಳ್ಳೆತನವನ್ನು ಹುಡುಕಬೇಕು, ಅವರ ಕೆಟ್ಟತನವನ್ನು ಹುಡುಕಬಾರದು ಅಂತ ಹೇಳುವ ಒಂದು ಮಾತನ್ನ ಅವರು ಯಾವಾಗಲೂ ಹೇಳ್ತಾ ಇದ್ರು. ಮನುಷ್ಯನಲ್ಲಿ ಯಾರೊಬ್ರು 100% ಸರಿ ಇದ್ದವರು ಯಾರು ಇಲ್ಲ, ಆದ್ರೆ ಅವನ ಒಳ್ಳೆಯ ಗುಣಗಳನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನು ನಾವು ಮಾಡಿದ್ರೆ ಅದು ನಮ್ಮ ವ್ಯಕ್ತಿತ್ವವನ್ನು ಮೇಲಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳುವ ಮಾತುಗಳನ್ನು ಅನೇಕ ಬಾರಿ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ನಡ್ಕೊಳ್ತಾರೆ. ಕೆಲವರು ಮಾತಾಡ್ತಾರೆ, ಆ ರೀತಿ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಡೆಯೋದಿಲ್ಲ. ಆದ್ರೆ ನಂಬೆಕಾನ ಸದಾಶಿವರಯ್ಯವರು ನಾನು ಕಂಡ ಹಾಗೆ ಅದಕ್ಕೆ ಸರಿಯಾಗಿ ನಡ್ಕೊಂಡವರು. ಅದಲ್ಲದೆ ನಾನು
ಸೌಹಾರ್ದ ಸಹಕಾರಿ ಸಂಘದ ವಿಚಾರವಾಗಿ ಉಲ್ಲೇಖ ಮಾಡುವಂತದ್ದಿದ್ರೆ ದಂಬೆಕಾನ ಸದಾಶಿವರಯ್ಯವರು ನಮ್ಮಲ್ಲಿ ಅನೇಕ ಬಾರಿ ಬಹಳಷ್ಟು ಒಳ್ಳೆಯ ಅವರ ಅತ್ಯಂತ ಇನ್ನೊಂದು ಮಾತನ್ನು ನಾನು ಹೇಳಬೇಕು. ನಾನು ಅದಕ್ಕೆ ಅತ್ಯಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಒಂದು ವ್ಯಕ್ತಿಯನ್ನು ಕಂಡಾಗ ಆ ವ್ಯಕ್ತಿಯನ್ನು ಅವರೊಂದಿಗೆ ಸೇರಿಸಬಹುದಾ ಅಂತ ಹೇಳುವಂತ ಒಂದು ಪ್ರಶ್ನೆಗೆ ಅವರಲ್ಲಿ ಇರುವಂತ ಉತ್ತರಗಳು ಯಾವುದು ಅಂತ ಹೇಳಿದ್ರೆ ಅದು ತುಂಬಾ ವಿಮರ್ಶೆಯನ್ನು ಅವರು ಮಾಡ್ತಾರೆ. ಯಾವುದೇ ವ್ಯಕ್ತಿಯನ್ನಾದ್ರೂ ಅವರ ಒಂದು ಸ್ನೇಹಾಚಾರಕ್ಕೆ ಇವನು ಸೂಕ್ತನ, ವಿಶ್ವಾಸಕ್ಕೆ ಸೂಕ್ತನ, ನಂಬಿಕೆಗೆ ಅರ್ಹನ ಅಂತ ಹೇಳುವ ವಿಚಾರದ ಬಗ್ಗೆ ತುಂಬಾ ವಿಮರ್ಶೆಗಳಾಗಿ ಯಾವಾಗ ಅವನು ಅರ್ಹತೆಯನ್ನು ಪಡೆಯುತ್ತವನ ಅದರ ನಂತರ ಎಲ್ಲವನ್ನು ಒಪ್ಪಿಕೊಳ್ಳುವಂತ ಒಂದು ದೊಡ್ಡ ಗುಣ ಅವರಲ್ಲಿ ನಾನು ಕಂಡಿದ್ದೇನೆ. ಅಂದ್ರೆ ಅಂತ ಒಂದು ವ್ಯಕ್ತಿತ್ವ ಅವರಲ್ಲಿದ್ದ ಕಾರಣ ನಾವು ಅವರ ಜೊತೆಯಾಗಿ ಯಾವುದೇ ವಿಚಾರಕ್ಕೂ ಅವರ ಹಿರಿಯರು ಅವರಿಗೆ ಗೌರವವನ್ನು ಕೊಡುವಂತದ್ದು, ಅವರ ಮಾತುಗಳನ್ನು ಚಾಚೂ ತಪ್ಪದೆ ನಡೆಸುವ ಪ್ರಯತ್ನವನ್ನು ನಾನು ಮಾಡುವಂತದ್ದು ಮತ್ತು ನಮ್ಮ ಸಂಬಂಧಗಳು ಇದೇ ರೀತಿ ಬೆಳೆಯುವಂತದ್ದು ಜೊತೆಗೆ ಬಿಟ್ರೆ ನಮ್ಮ ರಾಜಕೀಯ ಚಿಂತನೆಗಳು ಯಾವಾಗ್ಲೂ ನಮಗೆ ಅಡೆತಡೆಗಳಾಗುವುದಿಲ್ಲ. ನನ್ನ ರಾಜಕೀಯದ ಬಗ್ಗೆ ಅವರು ಎಂದೂ ನನ್ನಲ್ಲಿ ಯಾವುದನ್ನೂ ಕೇಳಲಿಲ್ಲ ಅಥವಾ ಅವರ ವಿಚಾರಧಾರೆಗಳ ಬಗ್ಗೆ ನಾನು ಯಾವಾಗ್ಲೂ ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೂ ಹೋಗುವುದಿಲ್ಲ. ಇದು ನಮ್ಮೊಳಗಿನ ಸಂಬಂಧದ ಮೂಲ ವಿಚಾರ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡುವುದಲ್ಲದೆ ರಾಯಲ್ ಸೌಹಾರ್ದ ಸಂಸ್ಥೆಯ ಬಗ್ಗೆ ಇನ್ನಷ್ಟು ಅಂದ್ರೆ ಬಹಳ ಒಳ್ಳೆಯ ಉದ್ದೇಶದಲ್ಲಿ ಮಾಡಿದಂತ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೆಯಲು ಕಷ್ಟ ಆಗ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಗಮನಿಸಿದಂತ ಇಂಥ ವ್ಯಕ್ತಿಗಳು ಬಹಳಷ್ಟು ಅಪರೂಪ. ಯಾಕೆಂತ ಹೇಳಿದ್ರೆ ಸಂಸ್ಥೆ ಸುಮಾರು 16.5 ಲಕ್ಷ ರೂಪಾಯಿಗಳ ಒಂದು ಕೊರತೆ ಬಜೆಟ್ ಅನ್ನು ಹೊಂದಿತ್ತು. ನಷ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬೇಕಾದಷ್ಟು ವ್ಯವಸ್ಥೆಗಳಿದ್ದು ಒಂದು ಕಡೆ ಲಾಭಾಂಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ಅದು ನಷ್ಟ ಹೊಂದಿ ನಮ್ಮ ಠೇವಣಿದಾರರಿಗೆ ಯಾವುದೇ ತೊಡಕುಗಳಾಗಬಾರ್ದು, ನಷ್ಟಗಳಾಗಬಾರ್ದು, ನಮ್ಮ ಮೇಲೆ ಸಮಾಜದಲ್ಲಿ ಇರುವಂತ ನಂಬಿಕೆಗಳು, ವಿಶ್ವಾಸಗಳು ಮತ್ತು ಯಾರಿಗೂ ನಾವು ತೊಂದರೆ ಮಾಡಿ ಬದುಕಿ ಪ್ರಯೋಜನ ಇಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ಅವರು ಬಂದಾಗ ರಾಯಲ್ ಸೌಹಾರ್ದ ಸಂಸ್ಥೆಗೆ ಸುಮಾರು ಯಾರೂ ಇದು ಮಾಡದಂತ ಕೆಲಸ ನಾವು ಎಷ್ಟೋ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ನಾವು ಕಂಡಂತ ಯಾವುದೇ ಸಂಘ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು ಒಬ್ಬ ನಷ್ಟವನ್ನು ತುಂಬಿ ಮುನ್ನಡೆಯುವುದು ಹೊರತು ಇನ್ನೊಬ್ಬರಿಗೆ ಅದರ ಜವಾಬ್ದಾರಿಯನ್ನು ಕೊಡುವಂತ ಒಂದು ಕೆಲಸ ಇವತ್ತು ದಂಬೆಕಾನ ಸದಾಶಿವರವರು ಮಾಡಿದ್ದಾರೆ. ಸುಮಾರು 16.5 ಲಕ್ಷ ರೂಪಾಯಿಗಳ ಕೊರತೆಯ ಬಜೆಟ್ ಅನ್ನು ಆ 16.5 ಲಕ್ಷ ರೂಪಾಯಿಯನ್ನು ತನ್ನ ಕೈಯಿಂದ ಹಾಕಿ ಆ ಸಂಸ್ಥೆ ಇನ್ನಷ್ಟು ರಾಜ್ಯದಲ್ಲಿ ಅಥವಾ ಪುತ್ತೂರಲ್ಲಿ ಬೆಳಿಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹೊಸ ಆಡಳಿತ ಕಮಿಟಿಯನ್ನು ರಚನೆ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತಿದ್ರೆ ಅವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳುವಂತದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆ. ಓಕೆ, ಖಂಡಿತ ಅದು ಕೂಡ ಇಂದಿನ ಕಾಲದಲ್ಲಿ ಇಂತ ಒಂದು ವ್ಯಕ್ತಿಗಳು ಇರ್ತಾರ ಅನ್ನುವಂತ ಒಂದು ಪ್ರಶ್ನೆಯನ್ನ ಖಂಡಿತವಾಗಿ ಹುಟ್ಟು ಹಾಕುತ್ತೆ ತಾವು ಹೇಳಿರುವಂತ ನಿದರ್ಶನ. ಸರ್, ಏನು ಪ್ರೇರಣೆ ಅಥವಾ ಇಂಥ ಒಂದು ಕಾಲದಲ್ಲಿ ಮಾಡಿದಂತ ಉಪಕಾರವನ್ನೇ ಮರೋ ನಿಮಿಷ ಮರೆಯುವಂತ ಇಂತಿನ ಒಂದು ಸನ್ನಿವೇಶಗಳಲ್ಲಿ, ಇಂದಿನ ಸಂದರ್ಭದಲ್ಲಿ ಈ ರೀತಿಯ ಒಂದು ರೀತಿಯ ತ್ಯಾಗ ಇರ್ಬೋದು ಅಥವಾ ಒಂದು ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನುವಂತ ಒಂದು ಭಾವನೆ ಅಥವಾ ಈ ರೀತಿಯ ಒಂದು ಕೆಲಸಗಳಿಗೆ ಪ್ರೇರಣೆ ಏನು ಸರ್ ತಮಗೆ? ಇದು ಎಲ್ಲಿಂದ ಈ ಚಿಂತನೆ ಹುಟ್ಟಿಕೊಂಡಿತ್ತು ಅನ್ನುವಂಥದ್ದು? ನೋಡಿ, ಇಂದಿನ ಸಮಾಜದಲ್ಲಿ ನಾವು ನೋಡುತ್ತಿರುವಂತಹ ದಿನನಿತ್ಯ ಪೇಪರ್ ಓದಿದ್ರೆ ಅಥವಾ ಟಿವಿ ಮಾಧ್ಯಮದಲ್ಲಿ ಎಲ್ಲಿ ನೋಡಿದ್ರು ಕೂಡ ಸತ್ಯ, ನ್ಯಾಯ, ಧರ್ಮ ಅನ್ನುವಂಥದ್ದು ಬಹಳ ಕಡೆಗಣನೆಗೆ ಹೋಗ್ತಾ ಇದೆ ಅಂತ ನನ್ನ ಭಾವನೆ. ಆದ್ರೆ ನಾನು ಎಲ್ಲಿ ಹೋದ್ರು ಸತ್ಯ, ನ್ಯಾಯ, ಧರ್ಮ ಅನ್ನುವಂತಹ ಈ 3 ಶಬ್ದಗಳಿಗೆ ಬಹಳ ಬಹಳ ಬೆಲೆಯನ್ನ ಕೊಡ್ತಾ ಇದೆ. ನನ್ನ ಮನೆಗೆ ಎಷ್ಟೋ ಯುವಕರು ಬರ್ತಾರೆ ಮಾರ್ಗದರ್ಶನಕ್ಕೋ ಅಥವಾ ಆಶೀರ್ವಾದಕ್ಕೋ. ಹೆಚ್ಚಿನ ಯುವಕರಿಗೆ ನನ್ನ ಸಲಹೆ ಏನು ಅಂದ್ರೆ, ಇನ್ನೊಬ್ಬರಿಗಾಗಿ ನೀವು ಬದುಕೋದನ್ನ ಕಲಿರಿ, ನಿಮ್ಮದನ್ನ ಬಿಡಿ, ಇನ್ನೊಬ್ಬರಿಗಾಗಿ ಬದುಕಿ ಪರೋಪಕಾರಕ್ಕೆ ಧರ್ಮದ ಹಾದಿಯಲ್ಲಿ ನೀವು ಮುನ್ನಡೆದ್ರೆ ನಿಮಗೆ ಜಯ ಖಂಡಿತ ಸಿಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಯಾವುದೇ ಆಸೆ ಇಟ್ಟುಕೊಂಡು ಯಾವುದೇ ಕೆಲಸವನ್ನ ಮಾಡಬೇಡಿ. ಸ್ವಾರ್ಥ ಬೇಡ, ಸಮಾಜ ಸೇವೆ ಅನ್ನುವಂತ ದೃಷ್ಟಿಯಿಂದ ಅಲ್ಲ, ಸ್ವಾರ್ಥ ಇಲ್ಲದೆ ಕೆಲಸ ಮಾಡಿ, ತನ್ನಿಂದಾನೇ ನಿಮ್ಮನ್ನು ಬೆಳೆಸುತ್ತೆ ಅನ್ನುವಂತ ಮಾತು. ಮತ್ತೊಂದು, ಈ ಸಂಸ್ಥೆಯ ಬಗ್ಗೆ ಚರಿತ್ರೆಯಲ್ಲಿ ಬಹುಶಃ
ಸಾಮಾನ್ಯ ಹೇಮನಾಥ್ ಶೆಟ್ಟಿ ಹೇಳಿದ ಹಾಗೆ ನಷ್ಟವನ್ನ ಭರಿಸಿ ಆ ಸಂಸ್ಥೆಯನ್ನ ಬಿಟ್ಟು ಹೋಗುವಂತ ಅವಶ್ಯಕತೆ ನನಗೆ ಇರ್ಲಿಲ್ಲ. ಆದ್ರೆ ನಾನು ಎಷ್ಟೋ ಯುವಕರಿಗೆ ಹೇಳ್ತಾ ಇದ್ದೀನಿ, ನಾವು ಮಾದರಿಗಳಾಗಬೇಕು, ಸಮಾಜಕ್ಕೆ ನಾನೊಬ್ಬ ಎಕ್ಸಾಂಪಲ್ ಅನ್ನುವುದನ್ನ ತೋರಿಸ್ಬೇಕು. ಯಾವ ರೀತಿ ಒಳ್ಳೆಯ ಕೆಲಸವನ್ನ ಮಾಡಿ ಎಕ್ಸಾಂಪಲ್ ಆಗ್ಬೇಕು, ಉದಾಹರಣೆಗಳಾಗಬೇಕು. ಒಳ್ಳೆಯ ಕೆಲಸ ಮಾಡದಿದ್ರೆ ಉದಾಹರಣೆಗಳಾಗೋದಕ್ಕೆ ಸಾಧ್ಯ ಇಲ್ಲ, ಸಮಾಜ ಮೆಚ್ಚುವುದಿಲ್ಲ. ನೆಲೆಗಟ್ಟಿನಲ್ಲಿ ನಾನು 16 ಲಕ್ಷ ಏನು ನಷ್ಟವನ್ನ ಅಥವಾ ಏನು ಅಲ್ಲಿ ಕೊರತೆ ಇತ್ತು ಅದನ್ನ ಕೈಯಿಂದ ಹಾಕಿ ತುಂಬಿಸಿ ತಕ್ಷಣ ನಾನು ರಾಜೀನಾಮೆ ಕೊಟ್ಟು ಸಂಘಟನೆಯಿಂದ ಆ ಸಂಸ್ಥೆಯಿಂದ ಹೊರನಡೆದೆ. ಇನ್ನೊಬ್ಬ ಅಧ್ಯಕ್ಷ ಬರಲಿ, ನನ್ನಿಂದ ಉತ್ತಮ ಯುವಕ ಬಂದು ಅದರ ಕೆಲಸವನ್ನ ಮಾಡ್ಲಿ ಅನ್ನುವಂತ ಉದ್ದೇಶದಿಂದ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅವರು ಅದೇ ಗೌರವವನ್ನು ಕೊಡ್ತಾ ಇದ್ದಾರೆ. ಅದರ ಸಂಸ್ಥೆ ಇವತ್ತು ಬೆಳೀತಾ ಇದೆ. ಬಹಳ ನನಗೆ ಸಂತೋಷ ಆಗ್ತಾ ಇದೆ. ಕಾರಣ ಯಾವುದೇ ಒಂದು ಎಷ್ಟೋ ಕಡೆ ನಾವು ನೋಡಿದ್ವಿ ಸೊಸೈಟಿಗಳಲ್ಲಿ ಸೌಹಾರ್ದ ಸಹಕಾರಿಗಳ ಯಾವುದೇ ಇರ್ಲಿ, ನಷ್ಟ ಆದ ತಕ್ಷಣ ಬಿಟ್ಟು ಸುಮ್ಮನೆ ಇರೋದು, ಮನೆ ಕೋರ್ಟಿಗೆ ಹೋಗುದು, ಪೊಲೀಸ್ ಸ್ಟೇಷನ್ ಹೋಗುದು ಅಂತ ಆಗಬಾರದು. ಅದರಿಂದ ನಾನೇನು ಸತ್ಯ ನ್ಯಾಯ ಧರ್ಮ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ನಾನು ಇನ್ನೊಬ್ಬರಿಗೆ ನಾನೇನು ಪ್ರೇರಣೆಯಾಗಿ ನಾನು ಮಾರ್ಗದರ್ಶನ ಆಗಿ ಇದ್ದೇನೋ ಅದನ್ನ ನಾನು ಉಳಿಸಿಕೊಡ್ಬೇಕು. ಇದೇ ನನ್ನ ಒಂದು ಹಿತಚಿಂತನೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂತ ಮಾದರಿಯಲ್ಲಿ ನಾನು ಎಲ್ರಿಗೂ ಹೇಳೋದು ಇದನ್ನೇ ಹೇಳ್ತಾ ಇದ್ದೀನಿ. ಬಂದವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬಂದು ಇದಕ್ಕೆ ಒಮ್ಮೆ ಬಂದವರು ಮತ್ತೊಮ್ಮೆ ಬರ್ತಾರೆ, ಮತ್ತೆ ಬರ್ತಾರೆ. ನನ್ನ ಆಶೀರ್ವಾದಕ್ಕೆಂದ್ರೆ ಎಷ್ಟೋ ಜನ ಬರುವವರು ಇದ್ದಾರೆ. ಅದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಾನೇನು ಅವರಿಗೆ ದುಡ್ಡು ಕಾಸು ಕೊಡೋದಿಲ್ಲ. ಆಶೀರ್ವಾದಕ್ಕೆ ಅಷ್ಟು ಬೆಲೆ ಇದೆ. ಕಾರಣ ನಾನಿರುವಂತ ಮಣ್ಣು, ನಾನಿರುವಂತ ಭೂಮಿ, ನಾನಿರುವಂತ ಕ್ಷೇತ್ರ, ಆ ಕ್ಷೇತ್ರದ ದೈವ ದೇವರುಗಳನ್ನ ಪ್ರಾಮಾಣಿಕವಾಗಿ ನಾನು ಆರಾಧಿಸ್ತಾ ಇದ್ದೇನೆ. ಅದೇ ನನ್ನ ಪ್ರೇರಣೆಯಾಗಿ ನನಗೆ ಶಕ್ತಿಯಾಗಿ ನಿಂತು ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತ ನಂಬಿಕೆ ನನ್ನದು. ಓಕೆ, ಅಂದ್ರೆ ಅಮ್ಮದೇನಿಲ್ಲ, ಎಲ್ಲವೂ ಕೂಡ ಮಾಡಿಸ್ತಾ ಇದ್ದಾರೆ. ಸಮಾಜದಿಂದ ಬಂದಿರುವಂತದ್ದು ಸಮಾಜಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂತ ನೆಲೆಯಲ್ಲಿ ತಮ್ಮ ಒಂದು ಕಾರ್ಯವೈಖರಿ ಇದೆ ಅನ್ನುವಂಥದ್ದು ಬಹುಶಃ ಇಂದಿನ ಪೀಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಅನುಕರಣೀಯವಾಗಿರುವಂತಹ ವಿಚಾರ ಇದು ಅನ್ನುವಂಥದ್ದು. ಇನ್ನು ಮತ್ತೆ ನಮ್ಮ ಕಾರ್ಯಕ್ರಮದತ್ತ ನಾವು ಬಂದ್ರೆ, ಈಗ ಡಾಕ್ಟರ್ PB ರೈ ಪ್ರತಿಷ್ಠಾನ ನೂಜಿತರವಾಡು, ಇದರ ಜೊತೆಗೆ ಬಂಟರ ಯಾನೆ ನಾಡವರ ಮಾತೃ ಸಂಘ, ಜೊತೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಜಂಟಿಯಾಗಿ ಒಂದು ಸಹಯೋಗವನ್ನು ಕೊಟ್ಟು ಒಟ್ಟು 3 ಕಾರ್ಯಕ್ರಮಗಳು ಒಂದು ವೇದಿಕೆಯಲ್ಲಿ ಅತ್ಯಂತ ಸುಂದರವಾಗಿ ನಡೆಸೋದಿಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇದೊಂದು ಸಹಯೋಗದ ಬಗ್ಗೆ ಹೇಮನಾಥ್ ಶೆಟ್ರು ಮಾತನಾಡೋದಿದ್ರೆ. ಈಗಾಗಲೇ ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷನ ನೆಲೆಯಲ್ಲಿ, ಮತ್ತೊಂದು ಕಡೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯನ ನೆಲೆಯಲ್ಲಿ, ಮತ್ತು ಇದೀಗ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಮತ್ತೆ ನೀಡಿದ್ದಾರೆ ಅಂಬಿಕಾನ ಸದಾಶಿವರಯ್ಯವರು, PB ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹೇಳುವ ನೆಲೆಯಲ್ಲಿ ಈ ಕಾರ್ಯಕ್ರಮವು ಒಂದು ರೀತಿಯಲ್ಲಿ ಬಹಳಷ್ಟು ವಿಶೇಷವಾಗಿ ನಡೀತಾ ಇದೆ. ಇವತ್ತು 3 ಕಾರ್ಯಕ್ರಮಗಳು ಜಂಟಿಯಾಗಿ, ಒಂದು ಬಂಟ ಮದುವೆ ಎನ್ನುವಂತ ಬಂಟ ಗುರಿಕಾರನ ಕೈಪಿಡಿಯ ಉದ್ಘಾಟನೆ, ಇನ್ನೊಂದು ಬಿಡುಗಡೆ, ಇನ್ನೊಂದು ಕಡೆ ನಮ್ಮ ಸಂಸ್ಥೆಯ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ, ಇನ್ನೊಂದು ಕಡೆ PB ರೈ ಪ್ರತಿಷ್ಠಾನದಿಂದ ನಡೆಯುತ್ತಿರುವಂತ ಅನಿಲ ವೆಂಕಪ್ಪ ರೈ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಜೊತೆಯಾಗಿ ನಡೆಯುತ್ತಾ ಇದೆ. ಈ 3 ಕಾರ್ಯಕ್ರಮಗಳಲ್ಲೂ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡಿದ್ದೇನೆ. ಈ ಕಾರ್ಯಕ್ರಮ ಕೊರೋನಾದಿಂದಾಗಿ ಮುಂದುವರಿದಂತ ಒಂದು ಕಾರ್ಯಕ್ರಮ. 6-8 ತಿಂಗಳುಗಳ ಮೊದಲಾಗಿ ಈ ಕಾರ್ಯಕ್ರಮ ನಡಿಬೇಕಾಗಿತ್ತು, ನಿಗದಿಯಾಗಿತ್ತು. ಆದರೆ ಕಾರಣಾಂತರದಿಂದ ಮುಂದೆ ಹೋಗಿ ಇವತ್ತು ಇದೇ ಶನಿವಾರ 27ನೇ ಆಗಸ್ಟ್ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಮುಖ್ಯವಾಗಿ ಮಾತೃ ಸಂಘದ ಉಪಾಧ್ಯಕ್ಷನ ನೆಲೆ ಒಂದು ಕಡೆ ಆದರೆ, ಜಾಗತಿಕ ಬಂಟರ ಸಂಘದ ಸದಸ್ಯನ ಒಂದು ಕಡೆ ಆದ್ರೆ, ಇವತ್ತು PB ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷನು ಎನ್ನುವಂಥದ್ದು ಒಂದು ಕಡೆ ಆದ್ರೆ, ದಂಬಿಕಾನ ಸದಾಶಿವರಯ್ಯವರು ಮತ್ತು ನಮ್ಮ ಸಂಬಂಧ ಇಲ್ಲಿ ಬಹಳಷ್ಟು ದೊಡ್ಡದಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ಬಹಳಷ್ಟು ಮುಖ್ಯವಾಗಿ ಇವತ್ತು ಬಂಟ ಮದುವೆ ಎನ್ನುವಂತ ಒಂದು ಪುಸ್ತಕದ ರಚನೆಯನ್ನು ಅವರು
ಮಾಡಿದ್ದಾರೆ. ಅದನ್ನು ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಮಾಜಕ್ಕೆ ಅದನ್ನು ಒದಗಿಸುವಂತ ಕೆಲಸ ನಮ್ಮ ಮೂಲಕ ಆಗ್ಬೇಕು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಚಿಂತನೆ. ಈ ಬಗ್ಗೆ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದಲ್ಲಿ, ಜಾಗತಿಕ ಬಂಟರ ಸಂಘದಲ್ಲಿ ಚರ್ಚೆಗಳಾಗಿ ಈ ಪುಸ್ತಕಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಚಾರ ಮತ್ತು ವಿಚಾರಗಳ ಬಗ್ಗೆ ಇದು ಎಲ್ಲರ ಕೈಯಲ್ಲಿರಬೇಕು. ಇದೇ ಮಾದರಿಯಲ್ಲಿ ಇಡೀ ಸಮಾಜಕ್ಕೆ ಇದು ದೊಡ್ಡ ಮಟ್ಟದ ಒಂದು ಕೊಡುಗೆಯ ರೂಪದಲ್ಲಿ ಆಗ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಈ ರೀತಿ ವಿಶೇಷವಾಗಿ ಕೈಗೂಡ್ತಾ ಇದೆ. ಇವತ್ತು ದಂಬೆಕಾನ ಸದಾಶಿವರಯ್ಯವರು ಈ ಮೊದಲಾಗಿ 3-4 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಬಹಳ ಪ್ರಾಮುಖ್ಯವಾಗಿ ಬಂಟ ಸಮಾಜಕ್ಕೆ ಸಂಬಂಧಪಟ್ಟಂತ ಬಂಟ ಸಮಾಜದ ಇತಿಹಾಸ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನೆಲ್ಲವನ್ನು ಅತ್ಯಂತ ಚೆನ್ನಾಗಿ ಅರಿತು ಈ ಪುಸ್ತಕಗಳನ್ನು ಈ ಮೊದಲು ಬರೆದಿದ್ದಾರೆ. ನಾವು ಬಂಟರು, ಬಂಟ ಮದಿಮೆ, ಹೆಜ್ಜೆಗಳು, ಬದುಕಿನ ಹೆಜ್ಜೆಗಳು ಮುಂತಾದ ಪುಸ್ತಕಗಳ ಈಗಾಗಲೇ ಅವರು ಬರೆದಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ನೋಡಬೇಕಾದ್ದು ಮಾತೃ ಸಂಘ, ಜಾಗತಿಕ ಬಂಟ ಸಂಘ, ಈ ಬಂಟರ ಸಂಘಟನೆಗಳ ಮೂಲಕ ಇವತ್ತು ದಂಬೆಕಾನ ಸದಾಶಿವರೈಗಳಿಗೆ ಇವರೆಲ್ಲ ಸಾಮಾಜಿಕ ಚಟುವಟಿಕೆಗಳ ಜೊತೆಯಾಗಿ ಇವತ್ತು ಬಂಟ ಸಮಾಜದಲ್ಲೂ ಒಂದು ರೀತಿಯ ಅಪಾರವಾದ ಕಾಳಜಿ ಇದೆ. ಈ ಸಮಾಜದ ಆಚಾರ ವಿಚಾರಗಳು ಉಳಿಬೇಕು. ಅದು ಏನೇ ಒಂದು ಕಾರ್ಯಕ್ರಮಗಳಿದ್ರೂ ಒಂದು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ ನಡಿಬೇಕು ಅಂತ ಹೇಳುವ ಚಿಂತನೆ ಅವರಲ್ಲಿ ಇರುವುದನ್ನು ಗಮನಿಸುವುದರ ಮೂಲಕ ಇವತ್ತು ನಾನು ಬಂಟ ಸಮಾಜದ ಮೂಲಕ ಬಂಟ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಈ ಒಂದು ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳುವಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ಕೊಡ್ತಾ ಇದೆ. ಹಾಗಾಗಿ ಇವತ್ತು ಬಂಟ ಮದುವೆ ಎನ್ನುವಂತ ಕೈಪಿಡಿಯ ಬಗ್ಗೆ ನಾವು ಅವರು ಬಹಳ ವಿಚಾರಧಾರೆಗಳನ್ನು ಅದರಲ್ಲಿ ಬರೆದಿದ್ದಾರೆ. ಅಂದ್ರೆ ಬಂಟ ಮದುವೆ ಇದೇ ರೀತಿಯಲ್ಲಿ ನಡಿಬೇಕು, ಆ ಪದ್ಧತಿಯಲ್ಲಿ ನಡಿಬೇಕು ಅಂತ ಹೇಳುವಂತಹದ್ದು. ಇದರಿಂದ ಪ್ರಚೋದಿತನಾದ ನಾನು ಒಂದು ಕಡೆ ಅವರು ನನ್ನಲ್ಲಿ ಉಲ್ಲೇಖ ಮಾಡಿದ್ರು, ನಮ್ಮಲ್ಲಿ ಹೋಮಗಳು, ಬಂಟ ಮದುವೆಗೆ ಹೋಮಗಳು ನಿಷಿದ್ಧ, ನಿಜ ಅಂದ್ರೆ ನಿಷಿದ್ಧವೇ, ಅದು ನಡಿಬಾರ್ದು, ಹೋಮದ ಮೂಲಕ ಮದುವೆಯದ್ದು ಬಂಟ ಸಮಾಜದ್ದಲ್ಲ ಅಂತ ಹೇಳುವಂತ ಬಗ್ಗೆ ನಮ್ಮೊಳಗೆ ತುಂಬಾ ವಿಚಾರಗಳು ವಿಮರ್ಶೆ ಆಯಿತು. ಆಗ ನಮಿಗೂ ಅದರ ಬಗ್ಗೆ ತುಂಬಾ ಅರಿವು ಇಲ್ಲದೆ ನಾವು ಅನೇಕ ಬಾರಿ ಅದನ್ನು ಹೋಗ್ತೇವೆ, ನೋಡಿದ್ದೇವೆ, ಗಮನಿಸಿದ್ದೇವೆ, ಏನೋ ಅದು ನಡೀತಾ ಇದೆ ಅಂತ ಅದರ ಬಗ್ಗೆ ವಿಮರ್ಶೆಗೆ ನಾವು ಹೋಗಿರುವುದಿಲ್ಲ. ಆದ್ರೆ ದಂಬೆಕಾನ ಸದಾಶಿವರಯ್ಯವರು ಇದರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡುವುದಲ್ಲದೆ ಎಲ್ಲಿ ಹೋಮಾದಿಗಳ ಮೂಲಕ ಮದುವೆ ನಡೀತದ ಅಲ್ಲಿ ನಮ್ಮ ಉಪಸ್ಥಿತಿಗೆ ಸರಿಯಲ್ಲ ಅಂತ ಹೇಳುವ ಮಾತನ್ನು ಸಹ ಅವರು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಬಂಟ ಮದುವೆ ಅಂತ ಹೇಳುವ ಒಂದು ಪುಸ್ತಕದ ಬಿಡುಗಡೆ ಅಂದ್ರೆ ಅದನ್ನ ರಚಿಸಿ ಈ ರೀತಿಯಲ್ಲೇ ಆಗ್ಬೇಕು ಅಂತ ಹೇಳುವಂತ ವಿಚಾರಗಳು ಅದು ಇಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ಈ ಪುಸ್ತಕ ಇವತ್ತು ಬಂಟರಯಾನೆ ನಾಡವರ ಮಾತೃ ಸಂಘ, ಜಾಗತಿಕ ಬಂಟರ ಸಂಘಗಳು ಅಂತ ಹೇಳುವಾಗ ಜಗತ್ತಿನ ಎಲ್ಲಾ ಬಂಟರಿಗೂ ಈ ಪುಸ್ತಕದ ಅಗತ್ಯ ಇದೆ, ಆ ಮೂಲಕ ನಡಿಬೇಕು ಅಂತ ಹೇಳುವಂತದ್ದು ನಮ್ಮ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದರ ಮೂಲ ಉದ್ದೇಶ ಯಾವುದು ಅಂದ್ರೆ, ಒಂದು ಕಡೆ ತಾಯಿ ಸ್ಥಾನದಲ್ಲಿರುವ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘ, ಇನ್ನೊಂದು ಇಡೀ ಜಗತ್ತಿನಲ್ಲಿರುವಂತ ಬಂಟರ ಸಂಘಗಳ ಒಕ್ಕೂಟದ ಮೂಲಕ ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ನಾವು ಈಗಾಗಲೇ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಇಡೀ ಜಗತ್ತಿನ ಎಲ್ಲೆಲ್ಲಿ ಬಂಟರ ಸಂಘಗಳಿದೆ ಅಲ್ಲಿಗೆ ಈ ಒಂದು ಕೈಪಿಡಿ ಬಂಟ ಮದುವೆ ಎನ್ನುವ ಕೈಪಿಡಿ ಹೋಗ್ಬೇಕು, ಅಲ್ಲಿ ಇದೇ ಪ್ರಕಾರಗಳಲ್ಲಿ ಮದುವೆ ಆಗ್ಬೇಕು. ಅದು ನಮ್ಮ ಇತಿಹಾಸವನ್ನು ಅದರಲ್ಲಿ ಬಹಳಷ್ಟು ಚಂದ ದಂಬೆಕಾನ ಸದಾಶಿವರಯ್ಯವರು ಯಾವ ರೀತಿ ಆಗ್ಬೇಕು ಅಂತ ಹೇಳುವಂತದ್ರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಅವರ ಮಾತಿನಲ್ಲಿ. ಆದ್ರೂ ಸಹ ಬಹಳಷ್ಟು ಸಾಹಿತಿಗಳ ಮೂಲಕ ಇವತ್ತು ಕೈಯಾರ ಕಿಂಜಣ್ರಯ್ಯ ಅವರಿಂದ ಹಿಡಿದು ಏರಿಯ ಲಕ್ಷ್ಮೀನಾರಾಯಣ ಆಳ್ವರಿಂದ ಹಿಡಿದು ಎಲ್ಲರನ್ನು ವಿಶ್ವಾಸಕ್ಕೆ ಮತ್ತು ಅವರ ಮಾಹಿತಿಗಳನ್ನು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಇವತ್ತು ಇಂಥ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅಂತ ಪುಸ್ತಕಕ್ಕೆ ಅವರ ಶ್ರಮಕ್ಕೆ ಸರಿಯಾಗಿ ಅವರ ಕನಸೇನಿದೆ, ಅವರ ನನಸೇನಿದೆ, ಆ ನನಸನ್ನು ಪರಿಪೂರ್ಣ ಮಾಡುವ ನಿಟ್ಟಿನಲ್ಲಿ
ನಾನು ಆ ಜವಾಬ್ದಾರಿಯನ್ನು ಅವರ ಆಶೀರ್ವಾದದಿಂದ ನಾನು ತಗೊಂಡಿದ್ದೇನೆ. ಹಾಗಾಗಿ ಇವತ್ತು ಬಂಟರ ಯಾನೆ ನಾಡವರ ಮಾತೃ ಸಂಘ ಮತ್ತು ಜಾಗತಿಕ ಬಂಟರ ಸಂಘದ ಜೊತೆಯಾಗಿ ಇವತ್ತು ಬಂಟ ಮದುವೆ ಪುಸ್ತಕ ಕೈಪಿಡಿಯ ಬಿಡುಗಡೆ ಒಂದು ಕಡೆ ಆಗ್ತದೆ. ಅದಕ್ಕೆ ಒಂದು ರೀತಿಯ ಕೊಡುಗೆಯಾಗಿ ಇವತ್ತು ರಾಮಕೃಷ್ಣ ನಮ್ಮ ಸಂಬಂಧಗಳನ್ನು ಸಹ ಕಲ್ಪಿಸಬಹುದು. ಆಗ ಈ ಬಂಟ ಮದುವೆಯ ಪುಸ್ತಕದ ಜೊತೆಯಾಗಿ ಇವತ್ತು ದೊಡ್ಡ ಮಟ್ಟದ ಒಂದು ವಿಜ್ಞಾನ ಪ್ರಯೋಗಾಲಯವನ್ನು ನಮ್ಮ ಸಂಸ್ಥೆಗೆ ನೀಡಿರುವಂತಹದ್ದು. ಅದರ ಜೊತೆಯಾಗಿ PB ರೈ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಅವರು 3-4 ಮಂದಿಗೆ ಪ್ರಶಸ್ತಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ತಾರೆ. ಈ ಕಾರ್ಯಕ್ರಮವೂ ಸಹ ನಾವು ಬಹಳಷ್ಟು ಅವರನ್ನು ಗಮನಿಸಿದ್ದು, ನಾನು ಆ ಪ್ರಶಸ್ತಿಗೆ ಅರ್ಹನಾಗಿದ್ದೇನೆ. ಆ ಪ್ರಶಸ್ತಿಯನ್ನು ನನಗೆ ಒಂದು ದಿನ ಕೊಟ್ಟ ನಂತರ ನನ್ನನ್ನು ಅವರು ಅಂದ್ರೆ ಆ ಸಂದರ್ಭದಿಂದ ಹೆಚ್ಚು ಗುರುತಿಸಿರಬಹುದು ಅಂತೇಳಿ ನಾನು ಭಾವಿಸುವಂತದ್ದು. ಯಾರೆಲ್ಲ ಆ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಲ್ಲಿ ವಿಶೇಷವಾಗಿ ನಾವು ಸಂತೋಷ ಸಂಭ್ರಮಗಳು ಪಡೆಯುವಂತದ್ದು ಒಂದು ರೀತಿಯಲ್ಲಿ ಜೀವನದಲ್ಲಿ ಒಂದು ರೀತಿಯ ದೊಡ್ಡ ಸಾಧನೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಒಂದು ಮನವರಿಕೆಗೆ ಬರಬೇಕು ಅಂತಿದ್ರೆ ಅದು ದಂಬೆಕಾನ ಸದಾಶಿವರಯ್ಯವರ ಪ್ರಶಸ್ತಿಗೆ ನಾವು ಅರ್ಹರಾಗಿರ್ಬೇಕು ಅಂತ ಹೇಳುವಂತದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಸುದ್ದಿ ಸಮೂಹ ಸಂಸ್ಥೆಯ ಡಾಕ್ಟರ್ ಶಿವಾನಂದ್ ಇವರಿಗೂ ಈ ಪ್ರಶಸ್ತಿ ಬಂದು ಒದಗಿದೆ. ಅಂದ್ರೆ ಅವರ ಸಾಧನೆಯನ್ನು ಅವರ ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು ಗಮನಿಸಿಕೊಂಡು ಇವತ್ತು PB ರೈ ಪ್ರತಿಷ್ಠಾನದ ವತಿಯಿಂದ ಅನಿಲ ವೆಂಕಪ್ರೈ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಈ 3 ಕಾರ್ಯಕ್ರಮಗಳು ಇವತ್ತು ಜೊತೆಯಾಗಿ ನಡೀತಾ ಇರುವಂತದ್ದು ಇಲ್ಲಿ ಬಹಳ ವಿಶೇಷ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ನಡೆಸುವ ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಓಕೆ, ಬಹುಶಃ ಒಂದು ಇಡೀ ಬಂಟ ಸಮುದಾಯಕ್ಕೆ ಮಾರ್ಗದರ್ಶಿಯಾಗುವಂತಹ ಒಂದು ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. ಬಹುಶಃ ಅದನ್ನು ಇಡೀ ಜಗತ್ತಿಗೆ ತಲುಪಿಸುವ ಮೂಲಕ ಏನು ಆಧುನಿಕತೆ ಅಥವಾ ಬದಲಾದ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಬದಲಾಗಿರುವಂತಹ ಒಂದು ಆಚರಣೆಗಳು ಅಥವಾ ಸಂಪ್ರದಾಯಗಳಿಗೆ ಒಂದು ಮತ್ತೆ ಹಿಂದಿನ ರೀತಿ ರಿವಾಜುಗಳನ್ನ ಒಂದು ಪರಿಚಯಿಸುವಂತ ಕೆಲಸ ಕೂಡ ಈ ಮೂಲಕ ಇಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ಬಹುದು. ಈಗ ನಮ್ಮೊಂದಿಗೆ ಮಾತನಾಡೋದಿಕ್ಕೆ ಕೆಲವೊಂದಿಷ್ಟು ಜನ ಗಣ್ಯರು ಫೋನಿನ ಮೂಲಕ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ಮಾತನಾಡಿಕೊಳ್ಳೋಣ. ಹಲೋ 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 ಸಂಪರ್ಕದಲ್ಲಿದ್ದಾರೆ. ಹಲೋ 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 ಎಸ್, ಈಗ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ರೈ ಬಾಲಿವುಡ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರುವಂತದ್ದು. ಸರ್ ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಬಹುಶಃ ತಾಂತ್ರಿಕ ಕಾರಣದಿಂದಾಗಿ ಅವರಿಗೆ ನಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ, ಸರ್ ಈಗ ಹೇಮನಾಥ್ ಶೆಟ್ಟರು ಹೇಳಿದ್ರು, ನಾವು ಕೂಡ ಗಮನಿಸಿದ ಹಾಗೆ ತಾವು ಸಮಾಜದಲ್ಲಿ ಒಂದು ಮಾರ್ಗದರ್ಶಕರಾಗಿರುವ ಜೊತೆಗೆ ಅಥವಾ ಇತರರನ್ನ ಒಂದು ಬೆಳೆಸುವ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದೀರಿ. ಈಗಾಗಲೇ ಕೃತಿಗಳು ಕೂಡ ರಚನೆಯಾಗಿದೆ. ಬಂಟ ಮದಿಮೆ ಎನ್ನುವಂತ ಒಂದು ಕೃತಿಯನ್ನ ಈಗಾಗಲೇ ತಾವು ತುಳುವಿನಲ್ಲಿ ರಚನೆ ಮಾಡಿದ್ದೀರಿ. ಕೈಯಾರ ಕಿಂಜಣ್ಣ ರೈಗಳು ಕೀರ್ತಿಶೇಷರು ಅವರು ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. ಅದೇ ರೀತಿ ನಾವು ಬಂಟರು ಎನ್ನುವಂತ ಒಂದು ಕೃತಿ ಕೂಡ ತಮ್ಮ ಮೂಲಕ ರಚನೆಯಾಗಿದೆ. ಸೊ ಈಗ ಬಂಟ ಮದುವೆ ಎನ್ನುವಂತ ಒಂದು ಕನ್ನಡ ಕೃತಿ ಲೋಕಾರ್ಪಣೆ ಆಗ್ತಾ ಇದೆ. ಈ ಕೃತಿಗಳ ಬಗ್ಗೆ ಮಾತನಾಡೋಣ. ಈಗ ಮತ್ತೆ ಶಶಿಕುಮಾರ್ ರೈ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ, ಮಾತನಾಡಿಕೊಳ್ಳೋಣ. ಹಲೋ 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 ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ 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 ಸರ್, ನಾವು ಮಾತನಾಡ್ತಾ ಇರುವಂತದ್ದು ಕೇಳ್ತಾ ಇದೆಯಾ? ಕೇಳ್ತದೆ ಸರ್, ಕೇಳ್ತಾ ಇದೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ದಂಬೆಕಾನ ಸದಾಶಿವರೈಗಳು ಜೊತೆಗೆ
ಹೇಮನಾಥ ಶೆಟ್ಟಿ ಕಾವು ಅವರಿದ್ದಾರೆ ಸರ್. ನಾಡಿದ್ದು ಒಂದು ವಿಭಿನ್ನವಾದ ಕಾರ್ಯಕ್ರಮ, 3 ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ನಡೆಯೋದಕ್ಕಿದೆ. ಈ ಸಂದರ್ಭದಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಳೋದಿದ್ರೆ. ಸರ್ ಹಲೋ, ಕೇಳಿಸ್ತಾ ಇದೆ ಸರ್, ಹೇಳಿ. ನಮಸ್ಕಾರ, ಶಶಿಕುಮಾರ್ ರೈ ಬಾಲಿಯೊಟ್ಟು ಮಾತಾಡ್ತಾ ಇದ್ದೇನೆ. ಹೇಳಿ ಸರ್, ಹೇಳಿ. ಕೇಳಿಸ್ತಾ ಇದೆ. ಹಿರಿಯರು ಮಾರ್ಗದರ್ಶಕರಾದಂತಹ ದಂಬೆಕಾಣ ಸದಾಶಿವರೈ ಅವರು ನಮ್ಮ ಸುದ್ದಿ ಸ್ಟುಡಿಯೋದಲ್ಲಿ ಇದ್ದಾರೆ. ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರಾದ ಹೇಮನಾಥ್ ಶೆಟ್ಟಿ ಅವರು ಸುದ್ದಿ ಸ್ಟುಡಿಯೋದಲ್ಲಿ ಇದ್ದಾರೆ. ಹೌದು ಹೌದು. ಬಹುಶಃ ಇದು ಒಂದು ಉತ್ತಮವಾದ ಸುಸಂದರ್ಭ ಎನ್ನುವಂಥದ್ದನ್ನ ನಾನು ಅರಿತಿದ್ದೇನೆ. ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿರತಕ್ಕಂತಹ ಇಬ್ಬರು ಒಂದೇ ವೇದಿಕೆಯಲ್ಲಿ ಇರತಕ್ಕಂಥದ್ದನ್ನ ನಾವು ಕಾಣಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಅಪರೂಪ ಕೂಡ. ಹೌದು. ಹಿರಿಯರಾದ ದಂಬೆಕಾಣ ಸದಾಶಿವರೈಗಳು ಕೊಡುಗೈ ದಾನಿಗಳಾಗಿದ್ದುಕೊಂಡು ನಾಡ್ದಿನ 3 ಕಾರ್ಯಕ್ರಮಗಳನ್ನ ನಮ್ಮ ಬಂಟರ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಕ್ಕೆಲ್ಲ ಮೂಲ ಸ್ವರೂಪವನ್ನ ಕೊಟ್ಟವರು ಕಾವು ಹೇಮನಾಥ್ ಶೆಟ್ರವರು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಬಹುರೂಪಿಗಳಾದ ಇಬ್ರು ಸೇರಿಕೊಂಡು ಈ ಕೆಲಸ ಕಾರ್ಯಕ್ಕೆ ಇಳಿದದ್ದು ಬಹಳ ಸಂತೋಷದಾಯಕವಾದ್ದು. ಒಬ್ಬ ಬಂಟ ಯಾವ ರೀತಿ ಮದುವೆ ಮಾಡಬಹುದು, ಅದರ ಮೂಲ ಕರ್ತೃಗಳು ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ಬಂಟ ಮದಿಮೆ ಎನ್ನುವಂತಹ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಬಹುಶಃ ಬಹಳ ಕೊಡುಗೈ ದಾನಿಗಳಾದ ಸದಾಶಿವರೈಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾದಂತಹ ಶಾಲೆಗೆ ವಿಜ್ಞಾನ ಪ್ರಯೋಗಾಲಯವನ್ನ ಸುಮಾರು 3.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಡುಗೆಯಾಗಿ ನೀಡಲಿಕ್ಕಿದ್ದಾರೆ. ಬಹುಶಃ ತಮ್ಮ ಉತ್ಪತ್ತಿಯಲ್ಲಿ ಒಂದು ಭಾಗವನ್ನ ಶಿಕ್ಷಣ ಕ್ಷೇತ್ರಕ್ಕೆ ನೀಡುವಂತಹ ಕೆಲಸ ಕಾರ್ಯವನ್ನ ಮಾಡ್ತಾರೆ. ಬಾಕಿ ಒಂದು ಅಂಶವನ್ನ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಉಪಯೋಗವನ್ನ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ವಿಶೇಷವಾಗಿ BR ಶೆಟ್ರನ್ನ ಸನ್ಮಾನಿಸುವಂತಹ ಕೆಲಸ ಕಾರ್ಯದಲ್ಲೂ ಇವರು ಮುಂಚೂಣಿಯಲ್ಲಿದ್ದಾರೆ. ಅತ್ಯುತ್ತಮ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿರತಕ್ಕಂತಹ ಮೋಹನ್ ಆಳ್ವಾರನ್ನ, ಈಗ ಬಂಟರ ಯಾನೆ ನಾಡವರ ಸಂಘದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಅಜಿತ್ ರೈ ಮಾಲಾಡಿ ಅವರನ್ನ ಕರೆದು ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದು ಬಹಳ ಹೆಮ್ಮೆಯ ಕೆಲಸ ಕಾರ್ಯ ಎನ್ನುವಂಥದ್ದನ್ನ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಸುಮಾರು ಸಾಮಾಜಿಕವಾಗಿ 10 ಕೋಟಿ ರೂಪಾಯಿಗಳ ಸೇವೆಯನ್ನ ಸಲ್ಲಿಸಿರತಕ್ಕಂತ ಐಕಲ ಹರೀಶ್ ಶೆಟ್ರವರು ಈ ವೇದಿಕೆಯಲ್ಲಿ ಇರ್ತಾರೆ. ಬಹಳ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಟು ಈ ಕಾರ್ಯಕ್ರಮವನ್ನ ಜೋಡಣೆ ಮಾಡಿದ್ದಾರೆ. ಇರುವರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾದ್ದು. ಹಾಗೆ ಈ ಅವಧಿಯಲ್ಲಿ ನಾನೊಬ್ಬ ಬಂಟರ ಸಂಘದ ಅಧ್ಯಕ್ಷನಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನ ನೋಡುವಂತಹ ಸೌಭಾಗ್ಯ ಮತ್ತು ಎಲ್ಲರ ಎದುರು ವೇದಿಕೆಯಲ್ಲಿ ಕೂತ್ಕೊಳ್ಳುವಂತಹ ಸೌಭಾಗ್ಯವನ್ನ ದಂಬೆಕಾಣ ಸದಾಶಿವರೈಗಳು ಮತ್ತು ಕಾವು ಹೇಮನಾಥ್ ಶೆಟ್ರು ಜೋಡಣೆಯನ್ನ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನ ಮಾಡುವವರನ್ನ ಈ ಸುದ್ದಿ ಬಿಡುಗಡೆಯ ಮೂಲಕ ಬಹುಶಃ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಿವಾನಂದರವರ ಒಂದು ಕೊಡುಗೆ ಅತ್ಯದ್ಭುತವಾದದ್ದು ಎನ್ನುವಂಥದ್ದನ್ನ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಸಮಾಜದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡುವವರನ್ನ ಗುರುತಿಸುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿಸಿದ್ದೀರಿ. ಇದು ವಿಶೇಷವಾದಂತಹ ಕೆಲಸ ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಒಮ್ಮೆ ಸದಾಶಿವರೈಗಳಲ್ಲಿ ಹಿರಿಯರಾದ ಹಲೋ ಇದ್ದಾರೆ, ಕೇಳಿಸಿಕೊಳ್ತಾ ಇದ್ದಾರೆ ಸರ್, ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡೋದಿದ್ರೆ. ಸದಾಶಿವರೈ ಸರ್ ಮಾತಾಡಿ ಹೇಳಿ. ನಮಸ್ಕಾರ. ನಮಸ್ಕಾರ ಹೇಳಿ. ಭಾರಿ ಒಳ್ಳೆ ಒಂದು ಕೆಲಸ ಕಾರ್ಯವನ್ನ ತಾವು ಇಬ್ಬರು ಸೇರಿಕೊಂಡು ಜೋಡಣೆ ಮಾಡಿದ್ದೀರಿ. ಇದಕ್ಕೆ ಎಲ್ಲ ಸಮಾಜದ ಬಂಧು ಭಗಿನಿಯರ ಸಹಕಾರ ಮತ್ತು ನಿಮಗೆ ನೀವು ನಂಬಿರತಕ್ಕಂತಹ ದೈವ ದೇವಗಳ ಆಶೀರ್ವಾದ ಇರಲಿ. ನೀವು ಸತಾಯಿಷಿಯಾಗಿ ಬಾಳುವಂತಹ ಒಂದು ಯೋಗವನ್ನ ನೋಡುವಂತಹ ಯೋಗ ನಮಿಗೂ ಬರಲಿ ಎನ್ನುವಂಥದ್ದನ್ನ ಆಶಿಸ್ತೇನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ. ಎಸ್, ಧನ್ಯವಾದಗಳು ಸರ್ ಕರೆಗಾಗಿ, ಜೊತೆಗೆ ತಮ್ಮ ಮಾತುಗಳಿಗಾಗಿ. ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಅವರು ಕೂಡ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂಥದ್ದು. ಈಗ ಕೃತಿಯ ಬಗ್ಗೆ ಮಾತನಾಡೋದಿದ್ರೆ ಇದಕ್ಕೆ ಪ್ರೇರಣೆ ಏನು ಸರ್? ಕೃತಿಗಳ ರಚನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ತಾವು ಗಮನಿಸಿದ ಹಾಗೆ ಬಂಟ ಸಮುದಾಯದ ಈ ಮದುವೆಗಳಿರ್ಬೋದು ಅಥವಾ ಕಾರ್ಯಕ್ರಮಗಳ ರೀತಿ ರಿವಾಜುಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹೇಳೋದಿದ್ರೆ.
ಸಾಮಾನ್ಯವಾಗಿ ಅನೇಕ ಮಂದಿ ಇವತ್ತು ನಾವು ಮದುವೆಯ ಮಂಟಪಗಳಲ್ಲಿ ನೋಡುವಂತದ್ದು ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ನಮ್ಮ ಬಂಟ ಸಮಾಜದವರು ಮಾಡೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನಾನು ಈ ಮದುವೆಯ ನಿರ್ವಹಣೆಯ ಕೆಲಸವನ್ನ ಸಾಮಾನ್ಯ ನನ್ನ ಪ್ರಾಯ 20-22ನೇ ವರ್ಷದಿಂದಲೇ ಆರಂಭ ಮಾಡಿದ್ದೆ. ಹೆಚ್ಚು ಕಮ್ಮಿ ಒಂದು 50 ವರ್ಷದ ಅನುಭವ ಇದರಲ್ಲಿದೆ. ಈ ಅನುಭವ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ, ಎಷ್ಟೋ ಕಡೆ ಚರ್ಚೆಗಳಾಗಿದೆ, ವಿಮರ್ಶೆಗಳಾಗಿದೆ. ಆದ್ರೆ ನನಗೆ ಪ್ರಥಮವಾಗಿ ನನಗೆ ಪ್ರೇರಣೆ ಕೊಟ್ಟವರು ನನ್ನ ತಂದೆ ತಾಯಿ. ಯಾಕಂದ್ರೆ ನನ್ನ ತಂದೆ ಇದರಲ್ಲಿ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ರು, ನೀನು ಇದನ್ನು ಕಲಿ, ನೀನು ಇದನ್ನು ಮಾಡು, ಈ ನೇತೃತ್ವವನ್ನು ವಹಿಸು, ಸಮಾಜ ಇದನ್ನು ಮೆಚ್ಚುತ್ತೆ ಅಂತ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನನ್ನ ಸಂಬಂಧಿಕರೆಲ್ಲ ನನ್ನನ್ನು ಕರೆದು ಮುಂದೆ ನಿಲ್ಲಿಸಿ ಆ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಆದ್ರೆ ಕೆಲವಾರು ಕಡೆಗಳಲ್ಲಿ ನನಗೆ ಏನೋ ಲೋಪಗಳಾಗ್ತಾ ಇದೆ ಅನ್ನುವಂತ ಭಾವನೆ ಇತ್ತು. ಕಾಲಕ್ರಮೇಣ ಹಿರಿಯ ಕವಿಗಳಾದಂತಹ ಸನ್ಮಾನ್ಯ ದಿವಂಗತ ಕಯ್ಯಾರ ಕಿಂಜಂದ್ರಿಗಳ ಬಳಿಗೆ ಹೋಗಿದ್ದೆ. ಹಾಗೆ ಏರಿಯಾ ಲಕ್ಷ್ಮಣ ಆಳ್ವರ ಮನೆಗೆ ಹೋಗಿದ್ದೆ. ಅದರ ಜೊತೆಯಲ್ಲಿ ಈ ವಿಚಾರದ ಬಗ್ಗೆ ಬಹಳ ವರ್ಷಗಳಿಂದ ಕಾಳಜಿಯಿಂದ ಬರವಣಿಗೆಯಲ್ಲಾಗ್ಲಿ ಬೇರೆ ಬೇರೆ ರೀತಿಯಲ್ಲಿ ಶ್ರಮಿಸಿದಂತವರು ದಿವಂಗತ ಹರಿಪುಂಜರು ಮುಲ್ಕಿ. ಬಹುಶಃ ಯಾವುದೇ ಒಬ್ಬ ಬಂಟ ಅವರಷ್ಟು ದುಡಿದವರಿಲ್ಲ ಈ ಫೀಲ್ಡ್ ಅಲ್ಲಿ. ಅವರೊಂದು ಮಾತು ಅವಾಗ ನನಗೆ ಹೇಳಿದ್ರು, ನೀನು ಎಷ್ಟೇ ಹೋಗು ಇದನ್ನ ಸರಿ ಮಾಡೋಕೆ ಸಾಧ್ಯ ಇಲ್ಲ, ಯಾರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ಕಾರಣ ಏನು ಅಂದ್ರೆ ಎಲ್ಲ ಕಡೆ ಬ್ರಾಹ್ಮಣರನ್ನ ಕರೆಸಿ ಹೋಮ ಹವನಾದಿಗಳನ್ನ ಮಾಡಿ ಮದುವೆಗಳನ್ನ ನಿರ್ವಹಣೆ ಮಾಡುವುದನ್ನ ಕಾಣ್ತಾ ಇದ್ದೇವೆ. ಅಂದ್ರೆ ಕಾರಣ ಏನು ಇದಕ್ಕೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಬ್ರಾಹ್ಮಣರನ್ನು ಕರೆಸಿ ಸುಲಭೋಪಾಯದಲ್ಲಿ ಮಾಡಿ ಮುಗಿಸುವಂತ. ಆದ್ರೆ ಬ್ರಾಹ್ಮಣರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಭವ ಯಾರಿಗೂ ಇಲ್ಲ. ಬ್ರಾಹ್ಮಣರು ಮಾಡುವಂತದ್ದು ಮಕ್ಕಳ ಕಟ್ಟು ಯೋಜನೆಯಲ್ಲಿ ನಮ್ದು ಅಳಿಯ ಕಟ್ಟು ಸಂತಾನ, ಬಂಟರಿಗೆ ಅಳಿಯ ಕಟ್ಟು, ಬ್ರಾಹ್ಮಣರು ಮಕ್ಕಳ ಕಟ್ಟಿನಲ್ಲಿ. ನಾವು ಧಾರೆ ಎರಿಯುವುದಲ್ಲ, ನಾವು ಧಾರೆ ಏರಿಸುವಂತದ್ದು. ಅದಕ್ಕೆ ದಾರ ಎರಿಯುವುದು ಮತ್ತು ದಾರ ಏರಿಸುವುದಕ್ಕೆ ತುಂಬಾ ವ್ಯತ್ಯಾಸಗಳಿವೆ. ತುಂಬಾ ಅಂದ್ರೆ ಅದು ತದ್ವಿರುದ್ಧ. ಅದರಿಂದ ನಾನು ಇದರ ಬಗ್ಗೆ ಹೇಮನಾಥ್ ಶೆಟ್ಟರಲ್ಲಿ ಒಂದು 5-6 ವರ್ಷ ಹಿಂದೆ ಹೇಳಿದ್ದೆ. ಆವಾಗ ಅವರೇ ಇದಕ್ಕೆ ಅದಕ್ಕೆ ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಂತದನ್ನ ಮಾಡಿದ್ರೆ ಯುವಕರು ಯಾರು ಇಂಟ್ರೆಸ್ಟ್ ಇದೆಯಾ ಅವ್ರು ಬಂದು ಅದನ್ನು ಕಲೀಲಿ ಅಂತ ಹೇಳುವಂತ ಮಾತುಗಳು ಬಂತು. ಹಾಗೆ ನಾನು ಸುಮಾರು ಹಲವಾರು ಕಡೆ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ತುಂಬಾ ಜನ ಬಂದು ಅದರಲ್ಲಿ ಭಾಗಿಗಳಾಗಿದ್ದಾರೆ. ನಿಮ್ಮ ಸುದ್ದಿ ಪೇಪರ್ ನಲ್ಲೂ ಅದು ಬಂದಿತ್ತು. ನಾನು ಹೇಳುವಂತದ್ದು ಇಷ್ಟೇ, ನಾನು ಇಲ್ಲಿಯವರೆಗೆ ಬರೆದಂತಹ ಪುಸ್ತಕಗಳಿಗೂ ಈ ಸಣ್ಣ ಕೈಪಿಡಿ, ಇದೊಂದು ಸಣ್ಣ ಕೈಪಿಡಿ. ಇದು ನನ್ನ ಒಬ್ಬನ ಅನಿಸಿಕೆ ಅಲ್ಲ, ನನ್ನ ಒಬ್ಬನ ಅನುಭವ ಅಲ್ಲ. ಒಂದು 50-60 ಜನ ಹಿರಿಯರನ್ನ ನಾನು ಸಂಪರ್ಕಿಸಿ ಅವರಲ್ಲಿ ತಿಳುವಳಿಕೆಯನ್ನ ಪಡೆದು ಅವರ ಮುಖೇನ ಈ ಎಲ್ಲವನ್ನ ಒಗ್ಗೂಡಿಸಿ ನಾನು ಈ ಪುಸ್ತಕವನ್ನ ರಚನೆ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಇದು ಪುಸ್ತಕ ದೊಡ್ಡ ಪುಸ್ತಕ ಅಲ್ಲ, ಬರೀ ಒಂದು ಸಣ್ಣ ಕೈಪಿಡಿ ಅಷ್ಟೇ. ಅದಕ್ಕೆ ಒಂದು 10-20 ಜನರ ಅನಿಸಿಕೆಗಳ ಪುಸ್ತಕದಲ್ಲಿದೆ. ಬಂಟರ ಸಂಘದ ಅಧ್ಯಕ್ಷರಿಂದ ಹಿಡಿದು ಮಾಲಾಡಿಯ ಅಂತಹ ಅನುಭವಿಗಳು, ಹಿರಿಯರು, ಮೊಗನಾಳೂರಂತ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ಅವರ ಮುನ್ನುಡಿಯೊಂದಿಗೆ ಈ ಪುಸ್ತಕವನ್ನ ನಾವು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಇದು ಕೈಪಿಡಿ ಯಾವ ರೀತಿ ಅಂದ್ರೆ ಇದರಲ್ಲಿ ನಿಶ್ಚಿತಾರ್ಥ ಮತ್ತು ಮದುವೆಗೆ ಸಂಬಂಧಪಟ್ಟ 2 ವಿಚಾರ. ಹಿಂದಿನ ಪುಸ್ತಕಗಳಲ್ಲಿ ಹಲವಾರು ವಿಚಾರಗಳಿತ್ತು. ಇದರಲ್ಲಿ ಬರೀ ಮದುವೆಗೆ ಸಂಬಂಧಪಟ್ಟಂತ ನಿಶ್ಚಿತಾರ್ಥ ಮತ್ತು ಮದುವೆ, ಇದರ ಏನು ಸಾಹಿತ್ಯಗಳು ಬೇಕು, ಸಾಹಿತ್ಯ ಅಂದ್ರೆ ಅದಕ್ಕೆ ಏನು ಸಾಮಗ್ರಿಗಳು ಬೇಕು, ಅದರ ಪಟ್ಟಿಯೊಂದಿಗೆ ಇದನ್ನ ನೀಡಿದ್ದೇನೆ. ಅದರ ಜೊತೆಯಲ್ಲಿ ಈ ಪುಸ್ತಕವನ್ನು ಓದಿ ಯಾರು ಬೇಕಿದ್ರು ಅವರೇ ಆ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳುವಂತಹ ಚಿಂತನೆ ನನ್ನದು. ಅಂದ್ರೆ ನಾನೇ ಹೋಗಿ ಎಲ್ಲ ಸ್ಟೇಜ್ಗಳಲ್ಲಿ ಮಾಡುವಂತದ್ದಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಈ ಕಿರು ಪುಸ್ತಕ ಇದ್ರೆ ಅವರವರ ಮನೆಯ ಕೆಲಸ ಕಾರ್ಯಗಳನ್ನು ಅವರವರೇ ಮಾಡುವ ಹಾಗೆ
ಇನ್ನೊಬ್ಬರನ್ನ ಕರೆತರುವಂತ ಅವಶ್ಯಕತೆ ಇಲ್ಲ, ಬ್ರಾಹ್ಮಣರಂತೂ ಕರೆಯುವುದೇ ಬೇಡ. ಆ ರೀತಿಯಲ್ಲಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು, ಎಲ್ಲರೂ ತಿಳ್ಕೊಳ್ಬೇಕು ಅನ್ನುವಂತ ಚಿಂತನೆಯೊಂದಿಗೆ ಈ ಸಣ್ಣ ಪುಸ್ತಕವನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಬಂಟ ಬಾಂಧವರು ಇದಕ್ಕೆ ಸಹಕಾರ ನೀಡಿ ಉದ್ಧರಿಸಬೇಕು, ಪ್ರೇರೇಪಿಸಬೇಕು, ಯುವಕರಿಗೆ ತಿಳಿ ಹೇಳಬೇಕು ಅಂತ ಹೇಳುವಂತ ಚಿಂತನೆ ನನ್ನ ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಬಹಳ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಖಂಡಿತವಾಗ್ಲು ಅಂದ್ರೆ ಒಂದು ರೀತಿ ಮಾರ್ಗದರ್ಶಿ ಆಗಬೇಕು, ಎಲ್ಲರಿಗೂ ಒಂದು ಮಾಹಿತಿಯನ್ನ ಒದಗಿಸುವಂತ ನೆಲೆಯಲ್ಲಿ ನೆರವಾಗಬೇಕು ಅನ್ನುವಂಥದ್ದು ತಮ್ಮ ಕೈಪಿಡಿಯ ಹಿಂದೆ ಇರುವಂತಹ ಉದ್ದೇಶ ಅನ್ನುವಂಥದ್ದು. ಇನ್ನೊಬ್ರು ಹಿರಿಯರು A.K. ಜಯರಾಮರಯ್ಯ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಿರಿಯರಾದ ದಂಬೆಕಾನ ಸದಾಶಿವರೈಗಳು ಜೊತೆಗೆ ಕಾವು ಹೇಮನಾಥ ಶೆಟ್ಟಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. 27ರಂದು ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು ಸರ್. ಸರಿ. ತಾರೀಕು 27/8/2020 ಶನಿವಾರ ಬಂಟರ ಭವನದಲ್ಲಿ ಬಂಟ ಮದುವೆ ಎಂಬ ಒಂದು ಕೈಪಿಡಿಯನ್ನು ದಂಬೆಕಾನ ಸದಾಶಿವರಯ್ಯವರು ಬಿಡುಗಡೆ ಮಾಡ್ತಾರೆ. ಹೌದು. ಹಾಗೂ ರಾಮಕೃಷ್ಣ ಪ್ರೌಢಶಾಲೆಯ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಕೂಡ ನಡೀಲಿಕ್ಕಿದೆ. ಅವರಿಂದಲೇ ಕೊಡಲ್ಪಡುವಂತದ್ದು, ದಂಬೆಕಾನ ಸದಾಶಿವರಯ್ಯರಿಂದ ಕೊಡಲ್ಪಡುವಂತದ್ದು. ಹಾಗೂ ಅನಿಲ ವೆಂಕಪ್ರೈ ಮತ್ತು ಪ್ರಶಸ್ತಿ ಪ್ರದಾನ ಕೂಡ ನಡೀಲಿಕ್ಕಿದೆ. ಹಿತಚಿಂತಕರಾಗಿ ಒಳ್ಳೆ ಸಮಾಜಮುಖಿ ಕೆಲಸ ಮಾಡುವವರಾಗಿ ಈ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ದಂಬೆಕಾನ ಸದಾಶಿವರಯ್ಯವರು. ಅವರು ಪುತ್ತೂರಲ್ಲಿ ರಾಯಲ್ ಸೌಹಾರ್ದ ಎಂಬ ಒಂದು ಸೌಹಾರ್ದ ಸೊಸೈಟಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಅದರೊಂದು 5 ವರ್ಷ ಅದನ್ನು ನಡೆಸಿ ಅದು ಸ್ವಲ್ಪ ನಷ್ಟ ಬಂದಾಗ ಅದನ್ನು ಕೂಡ 16,45,000 ರೂಪಾಯಿಯನ್ನು ಅವರು ತುಂಬಿಸಿ ಈಗ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ, ಅವರು ಬಿಟ್ಟುಕೊಟ್ಟಿದ್ದಾರೆ. ಅಂತ ಒಬ್ಬ ಒಳ್ಳೆಯ ಸಮಾಜಮುಖಿ ಕೆಲಸ ಮಾಡುವಂತಹ ದಂಬೆಕಾನ ಸದಾಶಿವರಯ್ಯವರ ಸಮಾಜಮುಖಿ ಕೆಲಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಪ್ರತಿಕ್ರಿಯೆಗಳನ್ನ ಕೊಡೋದಿದ್ರೆ. ಹಲೋ, ಎಸ್ ಕೇಳಿಸ್ಕೊಳ್ತಾ ಇದ್ದಾರೆ ಸರ್ ತಮ್ಮ ಮಾತುಗಳನ್ನ. ಸರಿ. ಹಾಗೆ ಅಲ್ಲಿ ಸ್ಟುಡಿಯೋದಲ್ಲಿರುವಂತಹ ದಂಬೆಕಾನ ಸದಾಶಿವರಯ್ಯಗಳಿಗೆ ಮತ್ತು ಹೇಮನಾಥ್ ಶೆಟ್ಟಿ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು ಸರ್ ತಮ್ಮ ಕಾರ್ಯಕ್ಕಾಗಿ. ಓಕೆ, ಇನ್ನೊಂದಷ್ಟು ಮಾತನಾಡೋದಿದ್ರೆ ಡಾಕ್ಟರ್ PB ರೈ ಪ್ರತಿಷ್ಠಾನದ ಬಗ್ಗೆ ಮಾತನಾಡೋದಿದ್ರೆ ಸರ್, ಇದು ಯಾವಾಗ ಸ್ಥಾಪನೆಯಾಯಿತು ಮತ್ತೆ ಇದರ ಮೂಲಕ ಅನಿಲ ವೆಂಕಪ್ಪರೈ ಪ್ರಶಸ್ತಿಯನ್ನ ಸಾಧಕರಿಗೆ ಕೊಡ್ತಾ ಬರಲಾಗ್ತಾ ಇದೆ. ಸೊ ಎಷ್ಟು ಜನರಿಗೆ ಇವರಿಗೆ ಕೊಡಲಾಗಿದೆ ಅದರ ಬಗ್ಗೆ ಒಂದು ವಿವರಿಸಬಹುದಾ ಅಂತ. ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ. ಅನಿಲ ವೆಂಕಪ್ಪರೈ ಅಂದ್ರೆ ನನ್ನ ತಂದೆಯವರು. ಅವರ ಜೀವಿತಾವಧಿಯಲ್ಲಿ ಸಾಮಾನ್ಯ ಒಂದು 70 ವರ್ಷ ಆಯುರ್ವೇದ ಪಂಡಿತರಾಗಿ ನಾಟಿ ವೈದ್ಯಕೀಯದಲ್ಲಿ ಹೆಸರನ್ನ ಗಳಿಸಿ ಮಂತ್ರವಾದದೊಂದಿಗೆ ಅದನ್ನ ಜೋಡಣೆಯನ್ನ ಮಾಡಿ ಎಷ್ಟೋ ಜೀವಗಳನ್ನ ರಕ್ಷಿಸಿದಂತ ಮಹಾನ್ ಚೇತನ ಅವರು ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರ ಜೀವಿತಾವಧಿಯಲ್ಲಿ ನಾವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ, ನಾವು ಅದನ್ನ ತಿಳ್ಕೊಂಡಿಲ್ಲ. ಅವರ ಅಗಲುವಿಕೆಯ ನಂತರ ಎಷ್ಟೋ ಜನ ಬಂದು ಹೇಳಿದಾಗ ಮಾತ್ರ ನಮಗೆ ಅದರ ಅರಿವಾಯಿತು. ಆ ನೆಲೆಯಲ್ಲಿ ನಾನು ಊರಲ್ಲಿ ಎಷ್ಟೋ ಕಡೆ ಹೋದಾಗ ಅಲ್ಲಲ್ಲಿ ಈ ಊರಿನ ಪಂಡಿತರುಗಳು ನಾಟಿ ವೈದ್ಯರುಗಳನ್ನ ಕಂಡೆ. ಯಾಕೆ ನನಗೆ ಮಾರ್ಗದರ್ಶಕರಾಗಿ ನಾನು ಇವತ್ತು ಸಮಾಜದಲ್ಲಿ ಈ ನೆಲೆಯಲ್ಲಿ ನಿಂತಿದ್ರೆ ನನ್ನ ತಂದೆ ತಾಯಿ ಇದ್ದಾರೆ, ಅವರಿಗೆ ನಾನು ಯಾವತ್ತೂ ಅಭರಿಯಾಗಿರ್ತೇನೆ. ಹಾಗೆ ಅವರ ಹೆಸರಲ್ಲಿ ಯಾಕೆ ಒಂದು ಇಂತಹ ಒಂದು ಎಲೆಮರೆಯ ಕಾಯಿಗಳನ್ನ ಯಾಕೆ ಗುರುತಿಸಬಾರದು ಅಂತ ಹೇಳುವಂತ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡಿದಾಗ ಹಾಗೆ ಮಾಡುವ, ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡುವ, ಹಾಗೇನೆ ನಮ್ಮ ಹಿರಿಯರನ್ನ ಗುರುತಿಸುವ ಆಗತ್ತೆ ಅನ್ನುವಂತ ನೆಲೆಗಟ್ಟಿನಲ್ಲಿ ಅದನ್ನ ಚಿಂತನೆ ಮಾಡಿದೆವು. ಅದರ ಜೊತೆಯಲ್ಲಿ ಡಾಕ್ಟರ್ PB ರೈ ಅಂದ್ರೆ ನನ್ನ ಶ್ರೀಮತಿ, ನನ್ನ ಹೆಂಡತಿಯ ತಂದೆಯವರು. ಅವರೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿ ಅರಸೀಕೆರೆ ಪಟ್ಟಣದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 35 ವರ್ಷ ತಮ್ಮ ಜೀವಿತಾವಧಿಯಲ್ಲಿ ಅವರು ಸೇವೆಯನ್ನ ಮಾಡಿದಂತ ವ್ಯಕ್ತಿ. ಅವರು ಡಾಕ್ಟರ್ ಆಗಿದ್ರು,
ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಅವರಲ್ಲಿ ಹೆಸರುವಾಸಿಯಾಗಿದ್ರು. ಅದೇ ರೀತಿ ನನ್ನ ತಂದೆ ಅದೇ ಫೀಲ್ಡ್ ಅಲ್ಲಿ ಊರಲ್ಲಿ ಒಬ್ಬ ಸಾಮಾನ್ಯ ನಾಟಿ ವೈದ್ಯನಾಗಿ ಹೆಸರನ್ನ ಗಳಿಸಿದ್ರು. ಈ ಎರಡನ್ನ ಜೋಡಣೆ ಮಾಡುವಂತಹ ದೃಷ್ಟಿಯಿಂದ ನಮ್ಮ ಮಾವನ ಹೆಸರಲ್ಲಿ ನಾವು ಪ್ರತಿಷ್ಠಾನವನ್ನು ಆರಂಭ ಮಾಡಿದೆವು. ಎಲ್ಲ ನಮ್ಮ ಮನೆಯವರು ಅವರ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಆ ರೀತಿಯಲ್ಲಿ ಅದು ಸಾಮಾನ್ಯ 1997ರಲ್ಲಿ ಆರಂಭಿಸಿದಂತಹ ಸಂಸ್ಥೆ. ನಾವು ಯಾರನ್ನು ಡೊನೇಷನ್ ಕಲೆಕ್ಟ್ ಮಾಡಿ ಏನು ಅದನ್ನು ಮಾಡುವಂತದ್ದಿಲ್ಲ. ಯಾರನ್ನು ಗುರುತಿಸ್ಬೇಕು ಅವರನ್ನು ಗುರುತಿಸ್ತೇವೆ. ಅದೇ ರೀತಿ ಯಾರಿಗಾದ್ರೂ ಸಹಾಯಸ್ತ, ಇವಾಗ ಎಷ್ಟೋ ಜನ ನಮ್ಮ ಮನೆಗೆ ಬಂದು ಸಹಾಯಸ್ತ ಮದುವೆಗೆ ಮತ್ತೊಂದಕ್ಕ ಬರ್ತಾರೆ, ನಾವು ಅವರಲ್ಲಿ ಕೊಟ್ಟು ಕಳಿಸ್ತೇವೆ. ಈ ಹೆಸರಿಂದ ಅಂದ್ರೆ ಹಿರಿಯರ ಹೆಸರನ್ನ ಉಳಿಸಿ ಬೆಳೆಸುವಂತ ಕೆಲಸ ಕಾರ್ಯಗಳು ಅದರಿಂದ ನಡೀತಾ ಇದೆ, ಪ್ರಯತ್ನಗಳು ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮೋಹನ ಅವರನ್ನ ಒಂದು 15 ವರ್ಷದ ಹಿಂದೆ ನಾನು ಮನೆಗೆ, ಅವಾಗ ನಾವು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಮ್ಮ ಧಾರ್ಮಿಕ ಚಿಂತನೆಯೊಂದಿಗೆ ಮನೆಯಲ್ಲೇ ಮಾಡುವಂತ ಕೆಲಸ ಕಾರ್ಯಗಳಿತ್ತು. ಅದರ ಜೊತೆಯಲ್ಲಿ ಮೋಹನ ಅವರನ್ನು ಕರೆದಿದ್ದೆವು ಒಂದು ವರ್ಷ. ನಮ್ಮ ಪುತ್ತೂರಿನ ನನ್ನ ಗುರುಗಳು ಆದಂತಹ ದಿವಂಗತ ರಾಮಭಟ್ರು, ಉರಿಮಜಲ್ ರಾಮಭಟ್ರು ಅನೇಕ ವರ್ಷಗಳ ಕಾಲ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು, ನನಗೆ ಆಶೀರ್ವಾದ ಮಾಡ್ತಾ ಇದ್ರು, ಮಾರ್ಗದರ್ಶನ ಮಾಡ್ತಾ ಇದ್ರು. ಹಾಗೆ ಇದನ್ನು ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಪ್ರತಿಷ್ಠಾನದಿಂದ ಆವಾಗಲೇ ಹೇಮನಾಥ್ ಶೆಟ್ಟಿ ಹೇಳಿದಾಗೆ ಹೇಮನಾಥ್ ಶೆಟ್ಟಿಯವರಿಗೂ ಇದು ಇತ್ತೀಚಿನ ಕಾಲಮಾನದಲ್ಲಿ ಬಂದಿದೆ. ಆ ಪ್ರಶಸ್ತಿಯನ್ನ ಕೊಡುವಂತ ಸುಯೋಗ ನಮಗೆ ಬಂದಿದೆ. ಡಾಕ್ಟರ್ ಶಿವಾನಂದರು ಸುದ್ದಿಯವರು, ಅವರಿಗೂ ಈ ಪ್ರಶಸ್ತಿಯನ್ನ ನಾವು ನೀಡಿದ್ದೇವೆ. ಸನ್ಮಾನ್ಯ ವಿಜಯ ಹಾರ್ವಿನ್ ರವರು, ಸುಧಾನ ಶಾಲೆಯ ಹಿರಿಯರು, ಮಾರ್ಗದರ್ಶಕರು, ಕರೆಸ್ಪಾಂಡೆಂಟ್ ಅವರು, ಅವರಿಗೂ ಈ ಪ್ರಶಸ್ತಿಯನ್ನ ನೀಡಲಿಕ್ಕೆ ನಾವು ಬಹಳ ಸಂತೋಷದಿಂದ ಮುಂದೆ ಹೋಗಿದ್ದೆವು. ಹಾಗೆ ಹೇಳುವುದಿದ್ರೆ ಹೆಚ್ಚು ಕಡಿಮೆ ಒಂದು 35ರಿಂದ 40 ಮಂದಿ ಈ ರಾಜ್ಯದಲ್ಲಿ ಅನೇಕ ಎಲೆಮರೆಯ ಕಾಯಿಗಳ ಒಂದಿಗೆ ಈ ಪ್ರಶಸ್ತಿಯನ್ನು ಆರಂಭಿಸಿದ ಕೆಲಸ ಕಾರ್ಯಗಳು ಇವಾಗ ಗ್ರಾಮದಿಂದ ತಾಲೂಕಿಗೆ, ತಾಲೂಕಿನಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಪಸರಿಸ್ತಾ ಇದೆ. ಇದಕ್ಕೆ ಪ್ರೇರಣೆಯಾಗಿ ನಾನು ಒಂದು 10-15 ವರ್ಷದ ಹಿಂದೆ ಕಡುವಾಜ ಸೋಮಪ್ಪ ಗೌಡ್ರು ಅಂತ ಒಬ್ರು ಇದ್ರು. ಅವರು 101ನೇ ವರ್ಷದಲ್ಲಿ ನನಗೆ ಅವರ ಪರಿಚಯ ಆದ್ರು. ಅವರು ಯಾವ ರೀತಿ ನನಗೆ ನನ್ನ ತಂದೆಯವರು ಈ ನಾಟಿ ವೈದ್ಯಕೀಯವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಅದೇ ರೀತಿಯಲ್ಲಿ ಮಾಡಿದಂತ ವ್ಯಕ್ತಿ ಅವರು. ಅವರನ್ನ ಮನೆಗೆ ಕರೆಸಿ ಅವರಿಗೆ ನಾವು ಈ ಪ್ರಶಸ್ತಿಯನ್ನ ನೀಡಿದಾಗ ಆ ವ್ಯಕ್ತಿ ಹತ್ತು ಬಿಟ್ಟು ಕಣ್ಣೀರಿಟ್ಟು ನನ್ನನ್ನ ಅಪ್ಪಿಕೊಂಡು ಹೇಳಿದ್ದ ಒಂದು ಮಾತು ಇವತ್ತಿಗೂ ನನ್ನ ನೆನಪಿದೆ. ಇಲ್ಲಿಯವರೆಗೆ ನಾನು ಎಷ್ಟೋ ಜೀವಗಳನ್ನ ಬದುಕಿಸುತ್ತೇನೆ, ಆದ್ರೆ ಯಾರೂ ಈ ರೀತಿ ಮಾಡಿದವರಿಲ್ಲ. ನೀವು ನಿಮ್ಮ ತಂದೆ ಹೆಸರಲ್ಲಿ ಕೊಡುವಂತದ್ದು ಬಹಳ ಪುಣ್ಯದ ಕೆಲಸ, ಬಹಳ ಸಂತೋಷ ಆಗಿದೆ ಅಂತ ಹತ್ತು ಬಿಟ್ರು. ಇವತ್ತು ಆದ್ರೆ ಅವರ ಮಕ್ಕಳು ಇವತ್ತು ಅದನ್ನ ಸಮಾಜದಲ್ಲಿ ಪಸರಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆ ಒಂದು ಸಂತೋಷ ಇದೆ. ಹೀಗೆ ನಾನು ಹೆಸರುಗಳನ್ನ ಹೇಳಿದ್ರೆ ಅನೇಕ ಮಂದಿ ಇದ್ದಾರೆ. ಅವರ ಹೆಸರನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಯಾವುದೇ ಜಾತಿ ಭೇದ ಯಾವುದೂ ಇಲ್ಲದೆ ರಾಜಕೀಯ ರಹಿತವಾಗಿ ಈ ಯಾರು ಉತ್ತಮರಿದ್ದಾರ, ಒಳ್ಳೆಯ ಕೆಲಸ ಯಾರು ಮಾಡ್ತಾ ಇದ್ದಾರ, ಅವಾಗ್ಲೇ ನೀವು ಹೇಳಿದ ಹಾಗೆ ಒಳ್ಳೆಯ ಕೆಲಸಗಳನ್ನ ಮಾತ್ರ ನಾವು ನೋಡ್ತೇವೆ, ಒಳ್ಳೆಯತನವನ್ನ ಮಾತ್ರ ನೋಡ್ತೇವೆ. ಕೆಟ್ಟದನ್ನ ಬಿಟ್ಟು ಒಳ್ಳೆಯತನಕ್ಕೆ ನಾವು ಗೌರವವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತಷ್ಟು ಒಳ್ಳೆಯತನ ಆ ಮನುಷ್ಯನಿಂದ ಸಮಾಜಕ್ಕೆ ಬರ್ಲಿ ಅಂತ ಹೇಳುವಂತಹ ಉದ್ದೇಶ. ಸಾಮಾನ್ಯ ಹೇಮನಾಥ್ ಶೆಟ್ಟರು ಎಷ್ಟೋ ಕಡೆ ಎಷ್ಟೋ ಜನರಿಗೆ ಬಹಳ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ಉಪಕಾರಗಳನ್ನ ಮಾಡಿ ದುಡಿಯುವಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಹಾಗೆ ಈಗ ಅವರನ್ನ ಕೆಲವರ ಕಡೆ ಹೇಳ್ಬೋದು ರಾಜಕೀಯವಾಗಿ, ಅದು ನಮಗೆ ಅವಶ್ಯಕತೆ ಇಲ್ಲ. ದೂಷಣೆಗಳು ಎಲ್ಲ ಕಡೆ ಇದೆ. ನನ್ನನ್ನು ತೆಗೊಳ್ಳುವವರು ಅನೇಕ ಮಂದಿ ಇರಬಹುದು, ಅದಲ್ಲ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವ. ಆದ್ರೆ ಮತ್ತೊಂದು ವಿಚಾರವನ್ನ ನಾನು ಕೇಳುಗರಿಗೆ ಹೇಳ್ತಾ ಇದ್ದೇನೆ. ನಮ್ಮ ದೂಷಣೆಗಳು, ನಮ್ಮನ್ನು ಯಾರು ದೂಷಿಸ್ತಾರ, ಅದು ನಮಗೆ ಪ್ರೇರಣೆಯಾಗಿ ಸಮಾಜದಲ್ಲಿ ಎದ್ದು ನಿಲ್ಲುವುದಕ್ಕೆ ಮಾರ್ಗದರ್ಶನ ಕೊಡುತ್ತೆ ಅಂತ ಹೇಳುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ ನನ್ನನ್ನು ಯಾರು ವಿರೋಧಿಸಿದ್ರು, ನಾನು ವಿವೇಕಾನಂದರ ಒಂದು ಮಾತನ್ನ ಯಾವತ್ತೂ ನೆನವರಿಕೆ ಮಾಡಿಕೊಳ್ತಾ ಇದ್ದೇನೆ. ಬಂದ್ರೆ ಒಟ್ಟುಗೂಡಿ ಹೋಗೋಣ, ಬಾರದೇ ಇದ್ರೆ ಬಿಟ್ಟು ಮಾಡೋಣ, ಎದುರು ನಿಂತರೆ ಮೆಟ್ಟಿ ಮುಂದೆ ನಡೆಯೋಣ ಅಂತ. ಹಾಗೆ
ನಾನು ಯಾವುದೇ ಕೆಲಸ ಕಾರ್ಯಗಳನ್ನ 92 ನಾನು ನಂಬಿರತಕ್ಕಂತ ಆ ದೈವ ಶಕ್ತಿ ಏನಿದೆ ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಹಿಡಿದ ಕೆಲಸವನ್ನು ಛಲದಿಂದ ಸಾಧಿಸ್ತಾ ಇದ್ದೇನೆ. ಸನ್ಮಾನ್ಯ ಹೇಮಣ್ಣ ಶೆಟ್ಟರು ಅನೇಕ ವರ್ಷಗಳಿಂದ ಇದನ್ನ ನಾನು ಗಮನಿಸ್ತಾ ಇದ್ದಾರೆ ಅಂತ ಹೇಳುವಂತ ಭಾವನೆ ನನಗಿದೆ. ಅಂತ ಒಬ್ಬ ವ್ಯಕ್ತಿ ನನಗೆ ಇವತ್ತು ಈ ಡಾಕ್ಟರ್ PBV ಪ್ರತಿಷ್ಠಾನಕ್ಕೆ ಗೌರವ ಅಧ್ಯಕ್ಷನಾಗಿ, ಯಾಕೆಂದ್ರೆ ನನ್ನ ನಂತರವೂ ಈ ಸಂಸ್ಥೆ ಈ ಒಂದು ಹೆಸರು ಬೆಳಿಬೇಕು. ಆ ಹೇಮಣ್ಣ ಶೆಟ್ಟಿ ಅಂತವರ ಒಬ್ಬ ಮಾರ್ಗದರ್ಶಕ ಇದಕ್ಕೆ ಗೌರವಾಧ್ಯಕ್ಷನಾಗಿ ಇದ್ರೆ ಖಂಡಿತ ಇದು ಬೆಳೀತೆ ಅಂತ ಹೇಳುವಂತ ವಿಶ್ವಾಸದೊಂದಿಗೆ ನಾನು ಹೇಮಣ್ಣ ಶೆಟ್ಟಿ ಅವರನ್ನ ರಿಕ್ವೆಸ್ಟ್ ಮಾಡಿ 2-3 ವರ್ಷಗಳ ಹಿಂದಿನಿಂದಲೇ ಅವರು ಇದಕ್ಕೆ ಗೌರವಾಧ್ಯಕ್ಷರಾಗಿ ಬಂದಿದ್ದಾರೆ. ತುಂಬು ಹೃದಯದಿಂದ ತಾವೆಲ್ಲ ಸ್ವಾಗತಿಸಿ ಅವರನ್ನ ಬರಮಾಡಿಕೊಂಡು ಮುಂದಿಕ್ಕೂ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳು ನಡೀಲಿ ಸಮಾಜಕ್ಕೆ ಅಂತ ಹೇಳುವಂತ ಪ್ರಾರ್ಥನೆಯೊಂದಿಗೆ ನಾನು ಅವರನ್ನು ಹರಿಸ್ತಾ ಇದ್ದೇನೆ. ಓಕೆ, ಅಂದ್ರೆ ಎಲೆಮರಿಯ ಕಾಯಿ ಅನ್ನುವಂಥದ್ದನ್ನ ತಾವು ಹೇಳಿದ್ರಿ. ಅಂದ್ರೆ ನಾವು ನೋಡ್ಬೇಕಾದ್ದು ಯಾವುದು ಅದು ನಮ್ಮ ಆಯ್ಕೆಗೆ ಬಿಟ್ಟದ್ದು. ಒಳ್ಳೇದು ಕೆಟ್ಟದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನ ಯಾವುದನ್ನ ಸ್ವೀಕಾರ ಮಾಡಬೇಕು, ಯಾವುದನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ನಮಗೆ ಬಿಟ್ಟದ್ದು. ತಮ್ಮ ಮಾತಿನಂತೆ ಒಳ್ಳೆಯದನ್ನ ಮಾತ್ರ ನೋಡಿ ಯಾರಿಗೆಲ್ಲ ಅರ್ಹತೆ ಇದೆಯೋ, ಯಾರಿಗೆಲ್ಲ ಸಲ್ಲಬೇಕು ಅವರಿಗೆ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿಕೊಂಡು ಬಂದಿದ್ದೀರಿ. ಇದು ನಿರಂತರವಾಗಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಇನ್ನೊಂದಷ್ಟು ಜನ ಮಾತನಾಡೋದಕ್ಕಿದ್ದಾರೆ, ಅವರೆಲ್ಲರ ಜೊತೆ ಮಾತನಾಡೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, BSc ಫ್ಯಾಷನ್ ಅಂಡ್ ಅಪಾರ್ಟ್ ಯಾರು ಹೇಳಿದ್ರು ನಂಬಬೇಡಿ, ನಾನ್ ಹೇಳಿದ್ರು ಸಹ ನಂಬಬೇಡಿ. ಬೆಲೆಯನ್ನು ಕಂಪೇರ್ ಮಾಡಿ. ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಲು 2 ಗಂಟೆ ತೆಗೆದುಕೊಳ್ಳುವಿರಿ. ಬೆಲೆಯನ್ನು ಕಂಪೇರ್ ಮಾಡಲು ಇನ್ನೂ 2 ಗಂಟೆ ತೆಗೆದುಕೊಳ್ಳಿ. ಅದೇ ಆಭರಣಕ್ಕೆ ಒಂದೊಂದು ಶೋರೂಮ್ ನಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಡಿಸೈನ್ ಒಂದೇ ರೀತಿ ಇರುತ್ತೆ, ಆದ್ರೆ ಬೆಲೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. 50,000 ರೂಪಾಯಿ ಬೆಲೆ ವಸ್ತುವಿಗೆ ಯಾಕೆ 55,000 ನೀಡಬೇಕು? ಇದೇನ್ ದಿನ ಖರೀದಿಸುವ ವಸ್ತುನ? ಇಲ್ಲ 50-100 ವಿಷಯವೇ? ಚಿನ್ನಾರಿ, ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ವೇಸ್ಟೇಜ್ ನಲ್ಲಿ ಹಣ ವ್ಯರ್ಥವಾಗುತ್ತೆ. ಜಸ್ಟ್ ಲೈಕ್ ದಟ್. ಗ್ರಾಮ್ಗೆ 50-100 ಕಡಿಮೆ ಮಾಡುವುದು, ಚೌಕಾಸಿ ಮಾಡಿದ ನಂತರ 3-4% ಕಡಿಮೆ ಮಾಡುವುದು, ವೇಸ್ಟೇಜ್ ನಲ್ಲಿ ಡಿಸ್ಕೌಂಟ್ ನೀಡುವುದು. ಯಾಕೆ ಏರಿಸುವುದು? ಯಾಕೆ ಕಡಿಮೆ ಮಾಡುವುದು? ಬೇರೆ ಆಭರಣ ಶೋರೂಮ್ಗಳು ಲಲಿತಾ ಜ್ಯುವೆಲರಿ ತರ ಎಸ್ಟಿಮೇಟ್ ಸ್ಲಿಪ್ ನೀಡ್ತಾರ? ಆಭರಣ ಫೋಟೋ ತೆಗೆಯಕ್ ಬಿಡ್ತಾರ? ಅದ್ರಲ್ಲಿ ಏನಿದೆ ರಹಸ್ಯ? ಹಾಗೆ ಅವಕಾಶ ನೀಡಿದ್ರೆ ತಾನೆ 4-5 ಶೋರೂಮ್ಗಳಲ್ಲಿ ಬೆಲೆಗಳನ್ನು ಕಂಪೇರ್ ಮಾಡಬಹುದು. ಚಿನ್ನ ಒಂದು ಬಂಡವಾಳ. ಕಡಿಮೆ ಬೆಲೆಗೆ ಖರೀದಿಸಿದರೆ ಈ ಬಂಡವಾಳಕ್ಕೆ ಅರ್ಥವಿರುತ್ತದೆ. Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.
ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಗೆ ಹಿರಿಯರಾದ ದಂಬೆಕಾನ ಸದಾಶಿವರೈ, ಜೊತೆಗೆ ಕಾವು ಹೇಮನಾಥ ಶೆಟ್ಟಿ ಅವರಿದ್ದಾರೆ. ಆಗಸ್ಟ್ 27ರಂದು ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆ ಕೃತಿಯ ಬಿಡುಗಡೆಯಾಗುವಂತಹ ಕೃತಿ ರಚನೆಯಾಗೋದಿಕ್ಕೆ ಕಾರಣ ಏನು, ಅಥವಾ ಇವರ ಮೂಲಕ ನಡೀತಾ ಇರುವಂತಹ ಸಮಾಜಮುಖಿ ಚಟುವಟಿಕೆಗಳು, ರಾಮಕೃಷ್ಣ ಪ್ರೌಢಶಾಲೆಗೆ ಸಿಗ್ತಾ ಇರುವಂತಹ ಈ ಒಂದು ಪ್ರಯೋಗಾಲಯದ ಮೂಲಕ ಮುಂದಕ್ಕೆ ಏನೆಲ್ಲ ಒಂದು ಪೂರಕ ಆಗ್ಬಹುದು ವಿದ್ಯಾರ್ಥಿಗಳ ಸಾಧನೆಗೆ, ಎಲ್ಲದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮತ್ತೊಮ್ಮೆ ಇಬ್ಬರು ಅತಿಥಿಗಳನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಸದಾಶಿವ ರೈ ಸರ್ ಮಾತನಾಡ್ತಾ ಹೇಳಿದ್ರು, ಪುಸ್ತಕವನ್ನ ಯಾವ ರೀತಿ ರಚನೆ ಮಾಡಿದೆ ಅಥವಾ ಎಷ್ಟು ಬದಲಾವಣೆಗಳಾಗಿದೆ ಅಥವಾ ಯಾವ ರೀತಿ ಆ ಪುಸ್ತಕದಿಂದ ಬದಲಾವಣೆಗಳಾಗಬಹುದು ಅನ್ನುವಂಥದ್ದು. ಇನ್ನು ಆ ಒಂದು ಪುಸ್ತಕ ಸಮಾಜಕ್ಕೆ ಕೈಪಿಡಿಯಾಗಿ ಸಿಗೋದಕ್ಕಿದೆ, ಮಾರ್ಗದರ್ಶಿಯಾಗಿ, ಅಥವಾ ಅದರ ಮೂಲಕ ಹಿಂದೆ ಯಾವ ರೀತಿ ಆಚರಣೆಗಳಿತ್ತು ಅಥವಾ ನಮ್ಮ ಸಂಪ್ರದಾಯದಲ್ಲಿ ಆಚರಣೆಗಳನ್ನ ಯಾವ ರೀತಿ ಮಾಡಬೇಕು ಎಲ್ಲದಕ್ಕೂ ಕೂಡ ಆ ಕೈಪಿಡಿಯ ಮೂಲಕ ಉತ್ತರ ಸಿಗಲಿದೆ ಅನ್ನುವಂಥದ್ದನ್ನ ಇವರು ಕೂಡ ಹೇಳಿದ್ರು. ಸೊ ಆ ಕೃತಿಯನ್ನ ಅಥವಾ ಒಂದು ಕೈಪಿಡಿಯನ್ನ ನಾವೆಲ್ಲರೂ ಕೂಡ ಇಟ್ಟುಕೊಂಡು ಆ ಮೂಲಕ ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಯುವಂತ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ತಾ, ಇನ್ನು 3 ಕಾರ್ಯಕ್ರಮಗಳು ಈಗಾಗಲೇ ಹೇಳಿದ ಹಾಗೆ ಒಂದೇ ವೇದಿಕೆಯಲ್ಲಿ ಬೆಳಗ್ಗಿನಿಂದ ಸಂಪನ್ನಗೊಳ್ಳೋದಕ್ಕಿರುವಂತದ್ದು. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಅಭ್ಯಾಗತರಾಗಿರ್ತಾರೆ ಅಥವಾ ಏನೆಲ್ಲ ವಿಶೇಷತೆಗಳಿದೆ, ಒಟ್ಟು ಕಾರ್ಯಕ್ರಮದ ರೂಪುರೇಷೆಯನ್ನೇ ಯಾವ ರೀತಿ ಸಿದ್ಧಪಡಿಸಲಾಗಿದೆ, ಇದರ ಬಗ್ಗೆ ಮಾತನಾಡಬೇಕು. ಈಗ ಹೇಮನಾಥ ಶೆಟ್ಟಿ ಅವರು ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಈಗಾಗಲೇ ನಾವು ಬಂಟ ಮದುವೆ ಎನ್ನುವ ಪುಸ್ತಕ ಬಿಡುಗಡೆಯ ಒಂದು ಕಾರ್ಯಕ್ರಮ, ನಾವು ಇದು ಮಾಮೂಲಾಗಿ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೂ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೂ ಒಂದು ವಿಭಿನ್ನತೆ ಇದೆ, ವ್ಯತ್ಯಾಸಗಳಿದೆ. ಬಹಳಷ್ಟು ಮುಖ್ಯವಾಗಿ ಯಾವ ರೀತಿ ನಾವು ಕೈಗೆತ್ತಿಕೊಂಡಿದ್ದೇವೆ ಅಂತ ಹೇಳುವ ಬಗ್ಗೆ ನಾನು ಉಲ್ಲೇಖ ಮಾಡಿದೆ. ಒಂದು ಬಂಟರಯಾನಿ ನಾಡವರ ಮಾತೃ ಸಂಘ, ಇನ್ನೊಂದು ಜಾಗತಿಕ ಬಂಟರ ಸಂಘಗಳು ಇದನ್ನು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಪುಸ್ತಕ ಜಗತ್ತಿನಾದ್ಯಂತ ಬಂಟರ ಕೈ ಸೇರಬೇಕು, ತಲುಪಬೇಕು ಉದ್ದೇಶ. ಹೌದು, ಈ ಉದ್ದೇಶಕ್ಕಾಗಿಯೇ ನಮಗೆ ಇಷ್ಟು ತಡವಾದಿದ್ದು. ಈ ಉದ್ದೇಶ ಈಡೇರಬೇಕಾಗಿದ್ರೆ ನಮಗೆ ಸಮಯಗಳು ಕೂಡಿ ಬರ್ಬೇಕಾಗಿದ್ರೆ ಇದೆಲ್ಲವೂ ಸೇರ್ಬೇಕಾಗಿತ್ತು. ಸಂಘದ ವತಿಯಿಂದ ಇನ್ನೊಂದು ಜಾಗತಿಕ ಬಂಟರ ಸಂಘದ ವತಿಯಿಂದ. ಹೌದು, ಹಾಗಾಗಿ ನಾನು ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಇದರ ಒಂದು ಬಿಡುಗಡೆಗೆ ಬಹಳಷ್ಟು ವಿಶೇಷತೆ ಮತ್ತು ಮಾನ್ಯತೆ ಇದೆ. ಹಾಗಾಗಿ ಅದೊಂದು ವಿಶಿಷ್ಟವಾದ ಕಾರ್ಯಕ್ರಮವಾಗಿ ನಾಡಿದ್ದು ಮೂಡಿ ಬರ್ಲಿಕ್ಕಿದೆ ಅಂತ ಹೇಳುವಂಥದ್ದು ಬಹಳಷ್ಟು ಪ್ರಮುಖವಾದ ವಿಚಾರ. ಹಾಗಾಗಿ ಬರುವಂತ ಗಣ್ಯ ಅತಿಥಿಗಳು ಅದರಲ್ಲಿ ವಿಶೇಷರಲ್ಲಿ ವಿಶೇಷದ ಗಣ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಬಂಟ ಮದುವೆಯ ಬಿಡುಗಡೆ ಒಂದು ವಿಶಿಷ್ಟ. ಇನ್ನೊಂದು ಕಡೆ ನಾನು ಆಗ್ಲೇ ಉಲ್ಲೇಖ ಮಾಡಿದಂತೆ ರಾಮಕೃಷ್ಣ ಪ್ರೌಢಶಾಲೆಯ ವಿನೂತನ ವಿಶಿಷ್ಟವಾದ ವಿಜ್ಞಾನ ಪ್ರಯೋಗಾಲಯ ಅಂತ ಹೇಳುವಂತದ್ದು ಅದು ಒಂದು ವಿಶೇಷತೆ, 2 ವಿಶೇಷತೆಗಳು. ಮತ್ತೊಂದು PB ರೈ ಪ್ರತಿಷ್ಠಾನದ ವತಿಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಇದು ಅದಕ್ಕಿಂತಲೂ ಮಿಗಿಲಾಗಿ ಇನ್ನೊಂದು ವಿಶಿಷ್ಟವಾದ ವಿಶೇಷವಾದ ಕಾರ್ಯಕ್ರಮ ಆಗ್ಲಿಕ್ಕಿದೆ. ಇಲ್ಲಿ ಬಹಳಷ್ಟು ಮುಖ್ಯವಾದ ವಿಚಾರಗಳು ಈಗಾಗಲೇ ದಂಬೆಕಾನ ಸದಾಶಿವರೈ ಅವರು ಉಲ್ಲೇಖ ಮಾಡಿದ ಹಾಗೆ ಸುಮಾರು 35 ಮಂದಿಗೆ ಈಗಾಗಲೇ ಈ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಹಾಗಿದ್ದರೆ ಈ ಬಾರಿ ಯಾರು ಹೇಳುವಂತ ಪ್ರಶ್ನೆ ಅಲ್ಲಿ ಮೂಡಿ ಬರ್ತದೆ. ಈ ಬಾರಿ ಯಾರು, ಅದು ಇಲ್ಲಿ ಬಹಳ ವಿಶೇಷ. ಬಂಟ ಮದುವೆಯ ಪುಸ್ತಕದ ಬಿಡುಗಡೆ, ಇನ್ನೊಂದು ವಿಜ್ಞಾನ ಪ್ರಯೋಗಾಲಯದ ಪುಸ್ತಕದ ಬಿಡುಗಡೆ, ಅದೆರಡೂ ಒಂದು ರೀತಿಯ ನಾನು ಈಗಾಗಲೇ ಹೇಳಿದೆ, ಜಗತ್ತಿನಾದ್ಯಂತ ರಾಮಕೃಷ್ಣ ಶಾಲೆ ಜಗತ್ತಿನಾದ್ಯಂತ ಹೆಸರನ್ನು ಪಡೆದಿದೆ. ಬಂಟ ಮದುವೆಯ ಪುಸ್ತಕ ಇವತ್ತು ಜಗತ್ತಿನಾದ್ಯಂತ ಹೋಗ್ಬೇಕಾಗಿದೆ. ಹಾಗಿರುವಾಗ ಇವತ್ತು ಅನಿಲ ವೆಂಕಪ್ರೈ ಪ್ರಶಸ್ತಿ ಯಾರಿಗೆ ಹೋಗ್ತದೆ ಅಂತ ಹೇಳುವುದು, ಇದು ಇವತ್ತು ಜಗತ್ತಿನಲ್ಲಿ ಹೆಸರು ಪಡೆದಂತ ವ್ಯಕ್ತಿಗಳಿಗೆ ಇವತ್ತು ಸಂದಾಯ ಆಗ್ತಾ ಇರುವಂತದ್ದು ಈ ಕಾರ್ಯಕ್ರಮದ ವಿಶೇಷತೆ. ಆಗಿರುವಾಗ ಅದು ಬಹಳಷ್ಟು ಮುಖ್ಯವಾಗಿ ನಾವು ಈ ಬಾರಿ ತೀರ್ಮಾನ ಮಾಡಿಕೊಂಡಂತಹ ವ್ಯಕ್ತಿಗಳು, ಒಂದು ನಮ್ಮ ಬಂಟರಯಾನಿ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದಂತ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು.
ಅವರ ಬಗ್ಗೆ ನಮ್ಮ ಮಾತೃ ಸಂಘದ ಇಡೀ ಬಂಟ ಸಮುದಾಯದ ಸಮಾಜದ ಒಂದು ತಾಯಿ ಸ್ಥಾನದಲ್ಲಿರುವಂತ ಕೇಂದ್ರ ಸ್ಥಾನದ ಇಡೀ ಜಗತ್ತಿಗೆ ಬಂಟರ ಮೂಲ ಇರುವಂತದ್ದು ಮಂಗಳೂರು ಮಾತೃ ಸಂಘ, ಅದರ ಅಧ್ಯಕ್ಷರಿಗೆ ಒಂದು ಕಡೆಯಾಗಿದೆ. ಇನ್ನೊಂದು ಕಡೆ ಈಗ ಪ್ರಸಕ್ತ ಇಡೀ ಜಾಗತಿಕ ಬಂಟರ ಸಂಘದ ಒಕ್ಕೂಟವನ್ನು ನಡೆಸ್ತಾ ಇರುವಂತವರು ಈಗಾಗಲೇ ಸುಮಾರು 10 ಕೋಟಿ ರೂಪಾಯಿಗಿಂತ 12 ಕೋಟಿ ರೂಪಾಯಿಗಳ ವಿವಿಧ ಸಮಾಜ ಸೇವೆಯ ಕೆಲಸ ಕಾರ್ಯಗಳನ್ನು ತನ್ನ ಅವಧಿಯಲ್ಲಿ ಮಾಡಿರುವಂತ ಐಕಳ ಹರೀಶ್ ಶೆಟ್ಟಿ ಅವರಿಗೆ, ಇನ್ನೊಂದು ಬಹಳಷ್ಟು ಪ್ರಾಮುಖ್ಯವಾಗಿ ಡಾಕ್ಟರ್ ಮೋಹನ್ ಆಳ್ವ ಅವರ ಬಗ್ಗೆ ಒಂದು ಸಾಂಸ್ಕೃತಿಕ ಲೋಕವನ್ನೇ ಈ ಪ್ರಪಂಚಕ್ಕೆ ಪರಿಚಯ ಮಾಡಿದಂತವರು, ಇಡೀ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದಂತ ಆಳ್ವಾ ಶಿಕ್ಷಣ ಸಂಸ್ಥೆಯ ಸ್ಥಾಪಕರು ಹೌದು. ಇವತ್ತು ಬಂಟ ಸಮುದಾಯದ ಒಂದು ಮಹೋನ್ನತ ವ್ಯಕ್ತಿ. ಈ 3 ಜನರನ್ನು ಈ ಪ್ರಶಸ್ತಿ ಈ ವರ್ಷದ ಪ್ರಶಸ್ತಿ ಪ್ರದಾನವನ್ನು ಅವರಿಗೆ ಮಾಡುವಂತದ್ದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮಾನ್ಯತೆ ಆಗಿರುವಾಗ 3 ಕಾರ್ಯಕ್ರಮಗಳು ಅತ್ಯಂತ ವಿಶಿಷ್ಟವಾದ ವಿಭಿನ್ನವಾದ ಹಾಗಾಗಿರುವಂತದ್ದು ಆಗಿರುವ ಜೊತೆಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ಇವರೆಲ್ಲರ ಒಂದು ರೀತಿಯ ಪ್ರಶಸ್ತಿ ಪ್ರದಾನವನ್ನು ಮಾಡುತ್ತಿರುವಂತ ಸಂದರ್ಭದಲ್ಲಿರುವಂತವರು ಡಾಕ್ಟರ್ BR ಶೆಟ್ಟಿ ಅವರು. ಇವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅಬುದಾಬಿಯಲ್ಲಿ, ದುಬೈಯಲ್ಲಿ ಇವತ್ತು ಇಡೀ ಪ್ರಪಂಚಕ್ಕೆ ಪರಿಚಯಿತರಾದ ಒಂದು ಬಂಟರು BR ಶೆಟ್ಟಿ ಅವರು. ಇವತ್ತು ಇವರು ಪುತ್ತೂರಿಗೆ ಬರುವಂತದ್ದೇ ನಮ್ಮ ಎಲ್ಲರ ಒಂದು ಭಾಗ್ಯ ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯೇ ಒಂದು ವಿಶೇಷತೆ ಆಗಿರುವಾಗ ಅಂತ ಮಾನ್ಯರ ಜೊತೆಯಾಗಿ ಈಗಾಗಲೇ ಬೇರೆ ಬೇರೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತದ್ದು. ಈಗಾಗಲೇ ಅಜಿತ್ ಕುಮಾರ್ ರೈ ಮಾಲಾಡಿಯವರು, ಐಕಳ ಹರೀಶ್ ಶೆಟ್ಟಿ ಅವರು, ಡಾಕ್ಟರ್ BR ಶೆಟ್ಟಿ ಅವರು, ಡಾಕ್ಟರ್ ಮೋಹನ್ ಆಳ್ವ ಅವರು 4 ಜನರ ಉಪಸ್ಥಿತಿಯಲ್ಲಿ ಅದರಲ್ಲಿ 3 ಜನರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭಗಳಾದ್ರೆ ಇನ್ನೊಂದು ಕಡೆ BR ಶೆಟ್ಟಿ ಅವರು ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂತವರು. ಇದು ವಿಶೇಷವಾದ್ರೆ ಅದರ ಜೊತೆಯಾಗಿ ಇವತ್ತು ಮುಖ್ಯ ಅತಿಥಿಗಳಾಗಿ CA ಸುಧೀರ್ ಕುಮಾರ್ ಶೆಟ್ಟಿ ಹೆಣ್ಮಕ್ಕಳು, ಇವರು ಸಹ ಜಾಗತಿಕ ಬಂಟ ಪ್ರತಿಷ್ಠಾನದ ಕಾರ್ಯದರ್ಶಿ. ಇವರು ಬಹಳಷ್ಟು ದೊಡ್ಡ ಉನ್ನತ ಸ್ಥಾನದಲ್ಲಿರುವಂತ ಬಂಟ ಸಮಾಜದ ಮುಖಂಡರು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಜೊತೆಯಾಗಿ ಇವತ್ತು ವೈ ಭರತ್ ಶೆಟ್ಟಿ ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಶ್ರೀ ಮಂಜುನಾಥ್ ಭಂಡಾರಿ ಅವರು ನೂತನವಾಗಿ ವಿಧಾನ ಪರಿಷತ್ತಿನ ಶಾಸಕರಾದಂತವರು. ಅದೇ ರೀತಿ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾದಂತ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಅವರು. ಅದೇ ರೀತಿ ಪುತ್ತೂರು ತಾಲೂಕು ಬಂಟರೆ ನಾಡವರ ಮಾತೃ ಸಂಘದ ಸಂಚಾಲಕರು ಆದಂತ ದಯಾನಂದ ರೈ ಮನವಳಿಗೆ ಪುತ್ತೂರವರು. ಈಗಾಗಲೇ ಉಲ್ಲೇಖ ಮಾಡಿದಂತಹ ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾದಂತ ಶಶಿಕುಮಾರ್ ರೈ ಪಾಲ್ಯವರು. ಅದೇ ರೀತಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದಂತಹ ಸುಧಾಕರ್ ಪೂಂಜಾರ್ ಅವರು. ಅದೇ ರೀತಿ ಮುಂಬಯಿಯ ಉದ್ಯಮಿಗಳು ಬಂಟ್ವಾಳದ ನಗರಿಗುಟ್ಟಿನ ವಿವೇಕ್ ಶೆಟ್ಟಿ ಅವರು ಹಾಗೂ ಎಲ್ಲ ಸಮಿತಿಗಳು ಇವತ್ತು ಮಾತೃ ಸಂಘ, ಜಾಗತಿಕ ಬಂಟರ ಸಂಘ ಮತ್ತು ನಮ್ಮ ಪ್ರತಿಷ್ಠಾನದ ಈ ಎಲ್ಲ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಒಂದು ರೀತಿಯ ವಿಶೇಷತೆಯಲ್ಲಿ ನಡೆಯಲಿಕ್ಕಿದೆ. ಇದು ಎಲ್ಲ ವಿಭಿನ್ನ ಕಾರ್ಯಕ್ರಮಗಳಿಗೂ ಒಂದು ವಿಶೇಷವಾದ ಮತ್ತು ನಮ್ಮ ರಾಮಕೃಷ್ಣ ಶ್ರೀ ಪ್ರೌಢಶಾಲೆಯಲ್ಲಿ ಇವತ್ತು ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅಂದ್ರೆ ನಮ್ಮ ಶಾಲೆಗೆ ಇವತ್ತು ದೊಡ್ಡ ಮಟ್ಟದ ಒಂದು ಪ್ರಯೋಗಾಲಯದ ಕೊಡುಗೆಯು ನಮ್ಮ ಸದಾಶಿವರವರಿಂದ ಸಿಗ್ತಾ ಇರುವಂತದ್ದು. ಈಗಾಗಲೇ ಆ ಪ್ರಯೋಗಾಲಯದ ಎಲ್ಲ ಪೂರ್ವ ತಯಾರಿಗಳ ಕೆಲಸಗಳು ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾನು ವಿಶೇಷವಾಗಿ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ, ಇದು ಒಂದು ಸಮಾಜಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಂದು ಕಾರ್ಯಕ್ರಮ. ಇವತ್ತು ಒಂದು ಬಂಟ ಸಮಾಜಕ್ಕೆ ಸಂದೇಶ ಕೊಡುವಂತದ್ದು ಅಂತ ಹೇಳಿದ್ರೆ, ಮದುವೆ ಅಂತ ಹೇಳುವಂತದ್ದು ಬಹಳಷ್ಟು ಪವಿತ್ರವಾದ ನಮ್ಮ ಜೀವಮಾನದಲ್ಲಿ. ಮದುವೆ ಎನ್ನುವುದಕ್ಕೆ ಯಾವುದೇ ಸಮಾಜದಲ್ಲೂ ಅದಕ್ಕೆ ಒಂದು ವಿಶೇಷವಾದ ಪಾವಿತ್ರತೆ ಇದೆ. ಅದರಲ್ಲೂ ಬಂಟ ಸಮಾಜದ್ದು ಅದರಲ್ಲೇ ಆದ ಒಂದು ವಿಶೇಷತೆಗಳು
ಪೂರ್ವಜರ ಕಾಲದಿಂದಲೇ ಬಂದಂತ ರೂಢಿಗಳು, ಕಟ್ಟುಪಾಡುಗಳು ಎಲ್ಲವೂ ಇದೆ. ಅದೆಲ್ಲವನ್ನು ಒಂದು ಕಡೆ ಜೋಡಿಸಿ ಅದೊಂದು ಇಂಥ ಕ್ರಮದಲ್ಲೇ ಆದ್ರೆ ಅದು ಒಳ್ಳೇದು, ಅದು ನಿಯಮ ಅಂತ ಹೇಳುವಂತದ್ದನ್ನು ಇವತ್ತು ದಂಬೆಕಾನ ಸದಾಶಿವರಯ್ಯವರು ಮಾಡುವುದರ ಮೂಲಕ ಆ ಮದುವೆಯ ಪುಸ್ತಕದ ಬಿಡುಗಡೆ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಇನ್ನೊಂದು ಕಡೆ ಆದ್ರೆ, ಪ್ರತಿಷ್ಠಾನದ ವತಿಯಿಂದ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ಯಾರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ, ಜಗತ್ತಿನಲ್ಲೇ ಪರಿಚಿತರಾದಂತ 3 ಈ ಬಾರಿ ನಾವು ಪ್ರಶಸ್ತಿಯನ್ನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಕೊಡ್ತಾ ಇದ್ದೇವೆ. ಅದು ಬಂಟರು ಅಂತ ಹೇಳುವಂತದ್ದಕ್ಕಲ್ಲ. ಇವತ್ತು ಮಾತೃ ಸಂಘದ ವತಿಯಿಂದ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಅಲ್ಲ, ಇತರ ಸಮಾಜವನ್ನು ಸಹ ಕಷ್ಟ ಕಾರ್ಪಣ್ಯದಲ್ಲಿದ್ದವರಿಗೆ ಗುರುತಿಸಿ ಗೌರವಿಸುವಂತ ಸಮಾಜ ಸೇವೆಯ ಮೂಲಕ ಅವರಿಗೆ ಸಹಾಯ ಮಾಡುವ ಕೆಲಸ ಇವತ್ತು ಬಂಟ ಸಮಾಜ ಮಾಡ್ತಾ ಇದೆ. ಇವತ್ತು ಐಕಳ ಹರೀಶ್ ಶೆಟ್ಟಿ ಅವರು ಇವತ್ತು ಜಾಗತಿಕ ಬಂಟರ ಸಂಘದ ವತಿಯಿಂದಲೂ ಅಲ್ಲಿ ಹೇಳ್ತಾರೆ, ಕೇವಲ ಬಂಟರು ಮಾತ್ರ ಅಲ್ಲ, ನಾವು ಇತರ ಸಮಾಜದವರಿಗೂ ನಮ್ಮಿಂದ ಕೈಯಿಂದ ಆಗುವಂತ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ ಬೇರೆ ರೀತಿಯ ಸಹಾಯವನ್ನು ಕೊಡುವ ಕೆಲಸ ನಮ್ಮ ಸಮಾಜದ ಮೂಲಕ ಆಗ್ಬೇಕು ಅಂತ ಹೇಳಿ ಜಾಗತಿಕ ಒಕ್ಕೂಟದ ಮೂಲಕ ಇವತ್ತು ಐಕಳ ಹರೀಶ್ ಶೆಟ್ಟಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಮೋಹನ ಆಳ್ವರವರು ಇವತ್ತು ನಮಗೆ ಗೊತ್ತಿದೆ, ಸುಮಾರು 20,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿದ್ದುಕೊಂಡು ಇವತ್ತು ಅವರು ಸಹ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ತಾನು ಇರುವಂತದ್ದಲ್ಲ, ಇತರ ಸಮಾಜವನ್ನು ಸಹ ಸಮಾನವಾಗಿ ಕಾಣುವಂತ ಅವರು ಬಂಟ ಸಮಾಜದ ಅವರು ದೊಡ್ಡ ಒಂದು ಶಕ್ತಿ. ಈ 3 ಆ ಒಂದು ಪ್ರಶಸ್ತಿಯ ಜೊತೆಯಾಗಿ ಅವರೆಲ್ಲ BR ಶೆಟ್ಟಿ ಅವರ ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಡೆಯುವಂತ ಕಾರ್ಯಕ್ರಮ ನಿಜವಾಗಿ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮ. ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ಳುವಂತದ್ದು, ಸಮಾಜ ಬಾಂಧವರು ಒಂದು ಪುಸ್ತಕದ ಒಂದು ವಿಚಾರವಾದರೆ ಇತರ ವಿಚಾರಗಳಲ್ಲೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಈಗಾಗಲೇ ಇದಕ್ಕೆ ಬೇಕಾದ ಎಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬಂಟರ ಭವನದಲ್ಲಿ, ಪುತ್ತೂರಿನ ಬಂಟರ ಭವನದಲ್ಲಿ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಮೆರುಗನ್ನು ಕೊಡುವಂತ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ದಂಬೆಕಾನ ಸದಾಶಿವರಯ್ಯವರ ಸಾಕ್ಷಿ ಚಿತ್ರದ ಒಂದು ಬಿಡುಗಡೆಯ ಒಂದು ಕಾರ್ಯಕ್ರಮದಲ್ಲಿ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಈ ರೀತಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮೂಲಕ, ಎಲ್ಲರ ಪ್ರೀತಿಗೆ ಪಾತ್ರರಾಗುವುದರ ಮೂಲಕ, ಸಮಾಜಕ್ಕಾಗಿ ವಿಶೇಷ ಕೊಡುಗೆಗಳನ್ನು ಕೊಡುವುದರ ಮೂಲಕ, ಸಮಾಜದ ಸುಧಾರಣೆಗಳಾಗಬೇಕು ಅಂತ ಹೇಳುವುದರ ಮೂಲಕ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸಿ ತನ್ನ ವಿಶೇಷವಾದ ಆ ವ್ಯಕ್ತಿತ್ವ ಇರುವವರನ್ನು ಗುರುತಿಸುವುದರ ಮೂಲಕ ಅವರಿಗೆ ಒಂದು ರೀತಿಯ ಪ್ರಚೋದನೆ ಮತ್ತು ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡುವಂತ ದಂಬೆಕಾನ ಸದಾಶಿವರಯ್ಯವರ ಮೂಲಕ, ಅಂದ್ರೆ ಈ ಕಾರ್ಯಕ್ರಮಗಳ ಎಲ್ಲದಕ್ಕೂ ಅವರ ಒಂದು ವಿಶೇಷ ಗುಣಗಳನ್ನು ಅನುಸರಿಸಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ನಮ್ಮೆಲ್ಲರನ್ನು ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಓಕೆ, ಈಗ ಮಾತನಾಡೋದಿಕ್ಕೆ ಆನಂದ ರೈಕಿ ಇವರೊಬ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಧ್ವನಿ ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಿದೆ. ಸ್ಟುಡಿಯೋದಲ್ಲಿ ಇಬ್ರು ಪ್ರಮುಖರಿದ್ದಾರೆ. ನಾಡಿದ್ದು 3 ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತಿದೆ. ಮೊದಲಾಗಿ ನನ್ನ ಮಾರ್ಗದರ್ಶಕರಾಗಿರುವ ಹಾಗೆ ನನಗೆ ಪೂಜ್ಯರಾಗಿರುವ ದಂಬೆಕಾನ ಸದಾಶಿವರಯ್ಯಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಒಂದು ಆತ್ಮೀಯ ಒಂದು ಗೌರವಿತ ಮಿತ್ರ ಅಂತ ಹೇಳ್ಬೋದು, ತಾವು ಹೇಮನ ಶೆಟ್ಟಿ, ಅವರು ಕೂಡ ವಂದನೆಗಳು. ಹಾಗೆ ಒಂದು ಉತ್ತಮ ಸಂದರ್ಶನ ನಡೆಸಿಕೊಡುವಂತಹ ಗೌತಮ್ ಶೆಟ್ಟಿ ಅವರು ಹಾಗೂ ಸುದ್ದಿ ಬಳಗಕ್ಕೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಾಡಿದ್ದಿನ ಕಾರ್ಯಕ್ರಮ ಒಂದು ಸಂಸ್ಕೃತಿ ಮತ್ತೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಈ 3 ವಿಷಯಗಳ ಒಂದು ಸಮ್ಮಿಲನವಾದ ಒಂದು ಕಾರ್ಯಕ್ರಮವಾಗಿದೆ. ಬಂಟ ಮದುವೆ ಒಂದು ಕೈಪಿಡಿ ಬಿಡುಗಡೆ, ಅದು ನಮ್ಮ ಬಂಟ ಸಂಸ್ಕೃತಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ದಂಬೆಕಾನ ಸದಾಶಿವರಯ್ಯಗಳು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಈ ಸಾಮಾಜಿಕ ನೆಲೆಯಲ್ಲಿ ಅವರು ವರ್ಷಂಪ್ರತಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಈ ಸಲ ನಮ್ಮ ಬಂಟ ಸಮುದಾಯದ ನಡುವೆ ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ವಿಜ್ಞಾನ ಪ್ರಯೋಗಾಲಯ, ಅದು ಮುಖ್ಯವಾಗಿ ನಮ್ಮ ಊರಿನ ಶಾಲೆಗೆ ಬರುವಂತದ್ದಿತ್ತು. ಅದು ಇನ್ನು ಕೆಲವು ತಾಂತ್ರಿಕ ತೊಂದರೆಯಿಂದಾಗಿ ಅದು ಇವತ್ತು ಪುತ್ತೂರಿನ ನಮ್ಮ ಬಂಟ ಸಮಾಜದ ಒಂದು ಶಾಲೆ, ಆ ಶಾಲೆಯ ಪಾಲಾಗಿದೆ. ತುಂಬಾ ಖುಷಿ ಆಗ್ತಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ
ಇದು ನಮ್ಮ ಬಂಟ ಸಮುದಾಯಕ್ಕೂ ಕೂಡ ಹೆಮ್ಮೆ. ಈ ದಂಬೆಕಾನ ಸಹಚರಿಗಳ ಈ ಒಂದು ಸೇವೆಗೆ ಅವರಿಗೆ ಸತಾಯಿಸಿಯಾಗಿ ಅವರಿಗೆ ಉತ್ತಮ ಆರೋಗ್ಯ ಲಭಿಸಲಿ ಎಂದು ಹೇಳ್ತಾ ಈ ಒಂದು ಅವಕಾಶದಲ್ಲಿ ಮಾತಾಡಲಿಕ್ಕೆ ಕೊಟ್ಟ ನಿಮಗೆ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತಮ್ಮ ಕರೆಗಾಗಿ. ಸರ್, ಇನ್ನು ಬಹುಶಃ ತಮ್ಮ ಜೀವನವೇ ಒಂದು ಸಂದೇಶ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬಹುದು. ಬಹುಶಃ ತಮ್ಮ ಜೀವನವನ್ನು ಅರಿತವರು ಅಥವಾ ತಾವು ಮಾಡಿದಂತಹ ಕೃತಿಗಳ ಮೂಲಕ ಅಂದ್ರೆ ಏನು ಹೇಳಿದ್ದೀರೋ ಅದನ್ನ ಮಾಡಿರುವಂಥದ್ದು ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಈಗ ಕೊನೆಯದಾಗಿ ಹೇಳುವಂತಿದ್ರೆ ಒಂದು ತಮ್ಮ ಸಂದೇಶ ಸಮಾಜಕ್ಕೆ. ಸಾಮಾನ್ಯವಾಗಿ ಹೇಳಿದಾಗೆ ನಡೆಯುವಂಥದ್ದು ಬಹಳ ಕಡಿಮೆ, ಆದರೆ ಹೇಳದೆ ಮಾಡುವಂಥದ್ದು ಬಹಳ ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಒಂದು ಸಣ್ಣ ವಿಚಾರವನ್ನ ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಈ ಕಿರು ಹೊತ್ತಗೆಯನ್ನ ನಾನು ಯಾರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಿರಿಯರೆಲ್ಲ, ಅವರೆಲ್ಲ ಹೆಚ್ಚಿನವರು ದಿವಂಗತರಾಗಿದ್ದಾರೆ. ಹಾಗೆ ನನ್ನ ಮಾತಾಪಿತೃಗಳು, ನನಗೆ ಮಾರ್ಗದರ್ಶನ ಕೊಟ್ಟಂತ ಹಿರಿಯರು, ಮಾರ್ಗದರ್ಶನ ಮತ್ತು ಸಹಾಯ ಹಸ್ತ ನೀಡಿದಂತ ಎಲ್ಲ ಬಂಧುಗಳಿಗೆ ಪುಸ್ತಕವನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವರ ಹಿರಿಯರ ಮಾರ್ಗದರ್ಶನದಿಂದ ಈ ಕಿರು ಕೈಪಿಡಿ ಬರಲಿಕ್ಕೆ ಕಾರಣಕರ್ತ ನಾನು ಅನ್ನುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಎಲ್ಲ ಸಮಾಜ ಬಾಂಧವರಿಗೆ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡುವುದರ ಮೂಲಕ ಮೋಹನಾಳರು ಅದನ್ನು ಬಂದು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹಾಗೆ ಕಾವು ಹೇಮನಾಥ್ ಶೆಟ್ಟರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇನ್ನು ಮುಂದಕ್ಕೆ ಪ್ರತಿಯೊಬ್ಬ ನನ್ನ ಆತ್ಮೀಯರುಗಳಲ್ಲಿ ನನ್ನ ಒಂದು ನಿವೇದನೆ ಇಷ್ಟೇ: ಸತ್ಯ, ನ್ಯಾಯ, ಧರ್ಮವನ್ನ ಯಾವತ್ತೂ ಕೈ ಬಿಡಬೇಡಿ. ನಿಮ್ಮನ್ನ ನೀವು ನಂಬಿರತಕ್ಕಂತ ದೇವರುಗಳು ಅನುಗ್ರಹಿಸಿ, ಆಶೀರ್ವದಿಸಿ, ಶ್ರೀರಕ್ಷೆ ಕೊಟ್ಟು ಬೆಳಗಿಸಲಿ ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಜಯವಾಗಲಿ. ಎಸ್, ಧನ್ಯವಾದಗಳು ಇಬ್ಬರು ಅತಿಥಿಗಳಿಗೆ. ಹೇಮನಾಥ್ ಶೆಟ್ಟರು ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಯನ್ನ ಹೇಳ್ತಾ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಬಹಳಷ್ಟು ಅಭೂತಪೂರ್ವವಾದ ಕಾರ್ಯಕ್ರಮ, ಜೊತೆಗೆ ಒಂದು ಸಮಾಜಕ್ಕೆ ಒಂದು ಆಸ್ತಿಯಾಗುವಂತ ಅಥವಾ ಒಂದಷ್ಟು ಕೊಡುಗೆಗಳು ಲಭಿಸುವಂತಹ ಕಾರ್ಯಕ್ರಮ ಇದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ನಮ್ಮ ಮನವಿ ಕೂಡ ಅದೇ, ಒಂದು ಸಮಾಜಕ್ಕೆ ಒಂದು ಕೈಪಿಡಿ ಮಾರ್ಗದರ್ಶಿ ಸಿಗ್ತಾ ಇದೆ. ಅದೇ ರೀತಿ ರಾಮಕೃಷ್ಣ ಪ್ರೌಢಶಾಲೆಗೆ ಒಂದು ಕೊಡುಗೆ ಸಿಗ್ತಾ ಇದೆ. ಪ್ರಯೋಗಾಲಯ ಇನ್ನಷ್ಟು ಅಭಿವೃದ್ಧಿಗೊಂಡು ಇನ್ನಷ್ಟು ಅಪ್ಗ್ರೇಡ್ ಆಗ್ತಾ ಇದೆ. ಅದರ ಜೊತೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯೋದಕ್ಕಿದೆ. ಸೊ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂತ ಒಂದು ವಿನಂತಿಯೊಂದಿಗೆ ಬಂದಿರುವಂತಹ ಇಬ್ಬರು ಅತಿಥಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ತಮ್ಮ ಮೂಲಕ ನಡೀತಾ ಇರುವಂತಹ ಚಟುವಟಿಕೆಗಳು ಇನ್ನಷ್ಟು ನಡೀತಾ ಇರಲಿ, ಆ ಮೂಲಕ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಗಳು ಸಿಗಲಿ, ತಮ್ಮ ಮೂಲಕ ಇನ್ನಷ್ಟು ಮಂದಿಗೆ ಒಂದು ಮಾರ್ಗದರ್ಶನ ಅಥವಾ ಅವರ ಬೆಳವಣಿಗೆಗೆ ಪೂರಕವಾದ ಕೊಡುಗೆಗಳು ಸಿಗಲಿ ಅನ್ನುವಂಥದ್ದು ನಮ್ಮ ಹರಕೆಗಳು ಕೂಡ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.